ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಹಲವಾರು ದಿನಗಳಿಂದ ಇಡೀ ಭಾರತ ಕೇಸರಿಮಯವಾಗಿದೆ. ಎಲ್ಲಿ ನೋಡಿದ್ರು ರಾಮ ಮಂದಿರದ ವಿಚಾರಗಳು, ಜನಾಗ್ರಹ ಸಭೆಗಳು, ಎಲ್ಲಿ ನೋಡಿದ್ರು ಮತ್ತೆ ವಿವಾದಗಳು, ಆರೋಪಗಳು, ಪ್ರತ್ಯಾರೋಪಗಳು ಹಾಗೂ ಇಡೀ ಸರ್ಕಾರಕ್ಕೆ ಮತ್ತು ನ್ಯಾಯಾಲಯಕ್ಕೆ ರಾಮ ಮಂದಿರವನ್ನು ಕಟ್ಟಿಸುವ ನಿಟ್ಟಿನಲ್ಲಿ ಮನವಿಗಳು ಮತ್ತು ಆಗ್ರಹಗಳು ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ಏನು ಅಂತಂದರೆ, ರಾಮ ಮಂದಿರದ ವಿಚಾರ ಅಂತಕ್ಕಂಥದ್ದು ಕೇವಲ ಹಿಂದೂಗಳ ವಿಷಯವಾಗಿದ್ದರೆ ಈಗಾಗಲೇ ಬಗೆಹರಿತಾ ಇತ್ತೇನೋ, ಅದೇ ರೀತಿ ಕೇವಲ ಮುಸ್ಲಿಮರ ಒಂದು ವಿಷಯವಾಗಿದ್ದರೆ ಈಗಾಗಲೇ ಬಗೆಹರಿತಾ ಇತ್ತೇನೋ. ಆದರೆ ಇದು ಮುಸ್ಲಿಂ ಮತ್ತು ಹಿಂದೂಗಳ ಒಂದು ಒಕ್ಕೂಟದಿಂದಾಗಿ, ಅಂದರೆ ಅವರ ಮಧ್ಯೆಯೇ ಕೆಲವು ಸಮಸ್ಯೆಗಳಿರೋದ್ರಿಂದ, ಅವರ ಮಧ್ಯೆಯೇ ಕೆಲವು ವಿವಾದಗಳಿರೋದ್ರಿಂದಾಗಿ ಇಷ್ಟು ವರ್ಷಗಳ ಕಾಲ ಒಂದು ನ್ಯಾಯಾಲಯದ ಮೆಟ್ಟಿಲೇರಿದ್ರೂ ಕೂಡ ಈ ಒಂದು ಸಮಸ್ಯೆ ಬಗೆಹರಲಿಲ್ಲ. ಈ ಕುರಿತಾಗಿ ಹಲವಾರು ವಿಷಯಗಳನ್ನು ನಿಮ್ಮ ಜೊತೆ ಮಾತಾಡ್ತೇನೆ. ಮತ್ತು ಈ ಒಂದು ಚರ್ಚೆಗೆ ಹಲವಾರು ಜನ, 2 ಜನ ಅತಿಥಿ ಗಣ್ಯರು ಬಂದಿದ್ದಾರೆ, ಅವರ ಜೊತೆಗೂ ಕೂಡ ನಾನು ಮಾತಾಡ್ತೇನೆ. ಮತ್ತು ಇಡೀ ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೋ ನಿಮ್ಮ ಒಂದು ಅಭಿಪ್ರಾಯಗಳು ಏನಿದ್ರು ಕೂಡ ನಮ್ಮ ಒಂದು TV ಪರದೆಯ ಮೇಲೆ ಕರೆ ಮಾಡಿ, ಬರುವಂಥ ಒಂದು ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಬೋದು. ಈಗಾಗಲೇ ನಮ್ಮ ಜೊತೆ ಇಬ್ಬರು ಅತಿಥಿ ಗಣ್ಯರು ಕೂಡ್ಕೊಂಡಿದ್ದಾರೆ. ಅನ್ಸಾರ್ ಅಹಮದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಅದೇ ರೀತಿಯಾಗಿ ಪ್ರದೀಪ್ ಬೆಲಾಡಿ ಅವರು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಿಮಗೂ ಕೂಡ ಸ್ವಾಗತ. ಈ ಕುರಿತಾಗಿ ನಾನು ಮಾತಾಡ್ತಾ ಹೋದರೆ, ರಾಮ ಮಂದಿರದ ವಿಷಯದಲ್ಲಿ, ರಾಮ ಮಂದಿರದ ನಿರ್ಮಾಣ ಮಾಡುವ ವಿಚಾರದಲ್ಲಿ ನಿಮ್ಮ ನಿಲುವೇನು? ನೋಡಿ, ನಾವು ಮೊದಲಿಂದಲೂ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಏನಂತಂದರೆ, ರಾಮ ಮಂದಿರ ಕಟ್ಟಿ ಅಂತ ನಾವೆಲ್ಲೂ ಹೇಳುವುದಿಲ್ಲ, ಕಟ್ಟಬೇಡಿ ಅಂತ ನಾವೆಲ್ಲೂ ಹೇಳುವುದಿಲ್ಲ. ಪ್ರಕರಣ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿ ಏನು ಆದೇಶ ಬರ್ತದೋ ನಾವು ಖಂಡಿತವಾಗಿಯೂ ತಲೆಬಾಗ್ತೇವೆ. ಒಂದು ವೇಳೆ ನಮಗೆ ಇಡೀ ಭಾರತದ ಮುಸ್ಲಿಮರಿಗೆ ನ್ಯಾಯಾಲಯದ ಒಂದು ತೀರ್ಪಿನ ಬಗ್ಗೆ ಅಸಮಾಧಾನ ಇದ್ದರೆ ಅದನ್ನು ಮುಂದಿನ ಮೇಲ್ಮಟ್ಟಕ್ಕೆ ಅದನ್ನು ಅಪೀಲ್ ಮಾಡುವಂಥ ಕೆಲಸ ಮಾಡ್ತೇವೆ. ಆದರೆ ಇಲ್ಲಿರುವ ಪ್ರಶ್ನೆ ಏನಂತಂದರೆ, ಇವರಿಗೆ ನಿಜವಾಗಿ ರಾಮ ಮಂದಿರ ಕಟ್ಟಬೇಕಂತ ಒಂದು ಮನಸ್ಸು ಇದೆಯೋ ಅಥವಾ ಕೇವಲ ಇವರ ಮೂಲ ಉದ್ದೇಶ ನಮಗೆ ಅರ್ಥ ಆಗ್ತಾ ಇಲ್ಲ. ರಾಮ ಮಂದಿರ ಕಟ್ಟುವುದು ಅಥವಾ ಒಂದು ಬೇರೆ ಇನ್ನೊಂದು ಸಮುದಾಯವನ್ನು ಹೀಯಾಳಿಸುವಂಥದ್ದು ಅಥವಾ ಒಂದು ಬೇರೆ ಸಮುದಾಯದ ಬಗ್ಗೆ ಅವಹೇಳನವಾಗಿ ಮಾತಾಡುವಂಥದ್ದು, ಇವರ ಒಂದು ವಿಷಯ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಂದು ಇವರ ಮನೋಭಾವನೆ ಇರ್ಬೋದು, ನಾವು ಬೇರೆ ಒಂದು ಧರ್ಮವನ್ನು, ಬೇರೆ ಒಂದು ಸಮುದಾಯವನ್ನು ಬೈದು ಕೂಡಲೇ ರಾಮ ಮಂದಿರ ನಿರ್ಮಾಣ ಆಗ್ತದೆ ಅಂತೇಳಿ. ಖಂಡಿತವಾಗಿ ನಿರ್ಮಾಣ ಆಗೋದಿಲ್ಲ. ಅದರಿಂದಾಗಿ ಒಂದು ಸಮಾಜದ ಸಾಮರಸ್ಯ ಕೆಡುವುದರಿಂದ ಇವ್ರಿಗೆ ರಾಮ ಮಂದಿರ ನಿರ್ಮಾಣ ಆಗ್ತದೆ ಅನ್ನುವಂಥ ಮನೋಭಾವನೆ ಇರುತ್ತೆ ಇದ್ದರೆ ಅದು ಅವರ ಮೂರ್ಖತನದ ಪರಮಾವಧಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೇ ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತೇನೆ. ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ಈಗಾಗಲೇ ಜನಾಗ್ರಹ ಸಭೆಗಳು ನಡೆದಿದೆ, ಮತ್ತು ಹಿಂದೂ ಸಂಘಟನೆಗಳಿಂದ ಕೂಡ ಜನಾಗ್ರಹ ಸಭೆಗಳು, ಮತ್ತು ಇಡೀ ಭಾರತ ಕೇಸರಿಮಯವಾಗಿದೆ. ಈ ಕುರಿತಾಗಿ ರಾಮ ಮಂದಿರ ನಿರ್ಮಾಣದ ಕುರಿತಾಗಿ ನಿಮ್ಮ ನಿಲುವುಗಳೇನು? ಯಾವ ರೀತಿಯಲ್ಲಿ ಒಂದು ನಿರ್ಮಾಣ ಆಗಬೇಕು ಅಂತ ನೀವು ಕೇಳ್ತಾ ಇರುವಂಥದ್ದು? ನೋಡಿ, ಶ್ರೀರಾಮನ ವಿಚಾರ ತಗೊಂಡಾಗ, ಶ್ರೀರಾಮ ಭಾರತಕ್ಕೆ, ಭಾರತೀಯರಿಗೆ, ಹಿಂದೂಗಳಿಗೆ ಆರಾಧ್ಯ ದೇವರು. ಜೀವನದ ಮೌಲ್ಯಗಳು ಏನಾದರೂ ಅದಕ್ಕೆ ಒಬ್ಬ ಉದಾಹರಣೆ ಇದ್ದರೆ ಅದು ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನಿಗೆ ಆತ ಹುಟ್ಟಿದ ಜಾಗದಲ್ಲೇ ಮಂದಿರ ನಿರ್ಮಾಣ ಆಗಬೇಕು. ಅಯೋಧ್ಯೆಯಲ್ಲಿ ಆತನ ಜನ್ಮಸ್ಥಳ, ಅಲ್ಲಿ ಮಂದಿರ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ಈ ಅಯೋಧ್ಯೆ ರಾಮ ಜನ್ಮಭೂಮಿ ಆಂದೋಲನ ಒಂದು ಸುಮಾರು 600 ವರ್ಷಗಳಿಂದ ನಡೀತಾನೆ ಬರ್ತಾ ಇದೆ. ನ್ಯಾಯಾಲಯದಲ್ಲಿ ಬ್ರಿಟಿಷರ ಆಡಳಿತ ಇದ್ದಾಗ ನ್ಯಾಯಾಲಯದಲ್ಲಿ ಕೂಡ ಒಂದು 200 ವರ್ಷಗಳ ಹತ್ರ ಆಗ್ತಾ ಬಂತು. ಈ ರೀತಿಯ ಒಂದು ರಾಮ ಮಂದಿರಕ್ಕೋಸ್ಕರ 3 ಲಕ್ಷಕ್ಕೂ ಹೆಚ್ಚು ಸೈನಿಕರು, ಆವಾಗಿನ ಹಿಂದೂ ಸೈನಿಕರು ಬಲಿದಾನ ಆಗಿದೆ. ಆನಂತರ ಆಧುನಿಕ ಯುಗದಲ್ಲೂ ಹಾಗೆ ಹಲವಾರು ರಾಮ ಭಕ್ತರ, ಹಿಂದೂಗಳ ಬಲಿದಾನ ಆಗಿದೆ ಅಲ್ಲಿ. ಅದಕ್ಕೋಸ್ಕರ ಒಂದು ಹಿಂದೂ ಸಮಾಜ ಇವತ್ತು ತುಂಬ ಆಸೆಯ ಕಣ್ಣುಗಳಿಂದ ಕಾಣ್ತಾ ಇದೆ, ನಿರೀಕ್ಷೆ ಇಟ್ಕೊಂಡಿದೆ, ರಾಮ ಮಂದಿರ ನಿರ್ಮಾಣ ಆಗಬೇಕಂತ ಇಡೀ ಒಟ್ಟು ಹಿಂದೂ ಸಮಾಜದ ಒಕ್ಕರಳಿನ ಆಗ್ರಹ. ಇದಕ್ಕೆ ನಮ್ಮ ದೇಶದ ಆ ನ್ಯಾಯಾಲಯದ ಮೇಲೆ ನಮಗೆ ತುಂಬ ಭರವಸೆ ಇದೆ, ಅಷ್ಟೇ ಗೌರವನೂ ಇದೆ. ನಮ್ಮ ಪರವಾಗಿ ತೀರ್ಪು ಬರ್ಬೋದು, ಅಥವಾ ಆ ತೀರ್ಪಿನ ವಿಳಂಬ ಏನಾದರೂ ಆದರೆ ಅದಕ್ಕೋಸ್ಕರ ಈ ಜನಾಗ್ರಹ ಸಭೆ, ಇದರಲ್ಲಿ ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಹಿಂದೂಗಳಿಗೋಸ್ಕರ, ಶ್ರೀರಾಮನಿಗೋಸ್ಕರ ಒಂದು ಮಸೂದೆಯನ್ನು ಮಂಡನೆ ಮಾಡಬೇಕೆನ್ನುವುದೇ ನಮ್ಮ ಆಗ್ರಹ. ಇನ್ನೊಂದೇನು ಅಂತಂದರೆ, ಇದೇ ವಿಚಾರವಾಗಿ ಇನ್ನೊಂದು ಪ್ರಸ್ತಾಪವನ್ನು ಮಾಡ್ತೇನೆ. VHP ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಘವಲ್ ಅವರು ಇರ್ಬೋದು, ಅಥವಾ ಮಂಜುನಾಥ ಸ್ವಾಮಿ ಅವರು ಇರ್ಬೋದು, ಅವರು ನಿಮ್ಮ ಒಂದು ಮುಸ್ಲಿಂ ಸಮುದಾಯದ ವಿಚಾರವಾಗಿ ಹಲವಾರು ಮಾತುಗಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತಕ್ಕಂಥ ಕೆಲವು ಮಾತುಗಳು ಕೇಳಿ ಬಂದಿತ್ತು. ಅಂದರೆ ಮುಸ್ಲಿಮರು ಅವ್ರದ್ದೊಂದು ಧರ್ಮವೇ ಅಲ್ಲ, ಕುರಾನ್ ಅಂತಕ್ಕಂಥದ್ದು ಒಂದು ಗ್ರಂಥವೇ ಅಲ್ಲ, ಹೀಗೆ ಮುಂತಾದ ರೀತಿಯಲ್ಲಿ ಅವರು ನಿಂದಿಸಿದ್ರು. ಈ ಒಂದು ನಿಂದನೆ ಅವಶ್ಯಕತೆ ಇತ್ತ ಅಂತ ಕೆಲವು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಾನು ಈ ಮಾತು ಕೇಳಿ ಬಂದ ನಂತರನೇ ಒಂದೇ ಮಾತು ಹೇಳ್ತಾ ಇದ್ದೇನೆ, ಈಗಲೂ ಅದನ್ನೇ ಹೇಳ್ತೇನೆ. ರಾಘವಲ್ ಆಗಿರ್ಬೋದು, ಮಂಜುನಾಥ ಸ್ವಾಮಿಯವರಾಗಿರ್ಬೋದು, ಅವ್ರಿಗೆ ಇಸ್ಲಾಂನ ಬಗ್ಗೆ ಮಾತಾಡುವಂಥ ಯೋಗ್ಯತೆ ಇಲ್ಲ. ಮನುಷ್ಯ ತನ್ನ ಯೋಗ್ಯತೆಗೆ ತಕ್ಕಂತೆ ಮಾತಾಡಬೇಕು.
ತನ್ನ ಲಿಮಿಟಲ್ಲಿ ಮಾತಾಡಬೇಕು. ಏನೇನೇ ಮಾತಾಡಿ ಹುಚ್ಚುತನದ ಒಂದು ಮಾತಾಡಿದರೆ ಅದನ್ನು ಯಾರು ಗೌರವಿಸುವುದಿಲ್ಲ, ಅದನ್ನು ಪರಿಗಣನೆಗೆ ತಗೊಳ್ಳುವಂಥ ಕೆಲಸವು ಯಾರು ಮಾಡುವುದಿಲ್ಲ. ಹಾಗಾಗಿ ಅದರ ಆಗಲೇ ಹೇಳಿದಾಗೆ ಇವರ ಒಂದು ಜನಾಗ್ರಹ ಸಭೆ ನಡೆಯಿತು ಉಡುಪಿಯಲ್ಲಿ. ಇವರು ಸ್ಪಷ್ಟವಾಗಿ ಇವರ ನಿಲುವನ್ನು ಹೇಳಬೇಕು ನಮಗೀಗ, ರಾಮ ಮಂದಿರ ಕಟ್ಟುವಂಥದ್ದು ಅಥವಾ ಮುಸ್ಲಿಮರನ್ನು ಬೈಯುವಂಥದ್ದು ಅಂತೇಳಿ. ಇನ್ನೊಂದು ಇವರು ಹೇಳಿದರು, ನ್ಯಾಯಾಲಯದ ತೀರ್ಪು ಬಂದರೆ ನಾವು ಸ್ವಾಗತಿಸ್ತೇವೆ ಅಂತೇಳಿ. ಅದೇ ಒಂದು ಸಭೆಯಲ್ಲಿ ಒಬ್ಬರು ಇವ್ರದೇ ನಾಯಕರು ಹೇಳಿದರು ಏನಂತಂದರೆ, ಒಂದು ದಿನಪತ್ರಿಕೆಯಲ್ಲಿ ಬಂದಿತ್ತು, ನ್ಯಾಯಾಲಯದ ತೀರ್ಪು ನಮ್ಮ ವಿರುದ್ಧ ಬಂದದೇ ಹೌದಾದರೆ ನಾವು ಅದನ್ನು ವಿರೋಧಿಸ್ತೇವೆ ಅಂತೇಳಿ. ಅಂಥ ಮನೋಭಾವನೆ ಇದ್ದರೆ ನ್ಯಾಯಾಲಯದ ತೀರ್ಪಕ್ಕೆ ಕಾಯುವಂಥ ಅವಶ್ಯಕತೆಯೇ ಇಲ್ಲ. ಮತ್ತು BJP ಸರ್ಕಾರ ಬಂದು ನಾವು ರಾಮನನ್ನು ನಿರ್ಮಾಣ ಮಾಡ್ತೇವೆ ಅಂತೇಳಿ ಕಳೆದ 4.5 ವರ್ಷದಿಂದ ಅಧಿಕಾರ ಬಂತು. 4.5 ವರ್ಷದ ಹಿಂದೆ 4.5 ವರ್ಷದವರೆಗೆ ರಾಮಂದು ಯಾರಿಗೂ ನೆನಪೇ ಇರಲಿಲ್ಲ. BJP ಸರ್ಕಾರಕ್ಕಾಗಿರ್ಬೋದು ಇರಲಿ, BJP ಸರ್ಕಾರ ರಾಜಕೀಯ ಮಾಡ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಎಲ್ಲೋಗಿತ್ತು? ಇದು ನಿರಂತರವಾಗಿ ರಾಮ ಜನ್ಮಭೂಮಿ ಆಂದೋಲನ ನಿರಂತರವಾಗಿ ನಡೆಯುತ್ತೆ. ರಾಜಕೀಯ ಇದು ಇವ್ರು ಹೇಳ್ತಾ ಇದ್ರೆ ಚುನಾವಣೆಗೆ ಚುನಾವಣೆ ಹತ್ರ ಬಂತು, ಅದೇ ಮಾತು ಇವ್ರದ್ದು, ಅದೇ ಮಾತು. ರಾಮ ಜನ್ಮಭೂಮಿ ಆಂದೋಲನ ಇದು ಯಾವ್ದು ಚುನಾವಣೆ ಗಿಮಿಕ್ ಅಲ್ಲ, ಅದು ನೆನಪಿಲ್ಲ ಖಂಡಿತವಾಗಿ. ಇದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಇದನ್ನ ಕೈಗೆ ತಗೊಂಡು ಹೋರಾಟ ಮಾಡ್ತಾ ಇದೆ. ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಸ್ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನನ್ನ ಹೆಸರು ಅಬ್ದುಲ್ ಸಾದಿಕ್ ಅಂತ ಹೇಳಿ. ನಿಮ್ಮ ಅಭಿಪ್ರಾಯಗಳೇನು ರಾಮ ಮಂದಿರದ ವಿಚಾರದಲ್ಲಿ? ನಮ್ಮ ಅಭಿಪ್ರಾಯ ಸರ್, ಈಗ 4.5 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಆಳ್ವಿಕೆ ಮಾಡ್ತಾ ಇದೆ. ಅದಕ್ಕಿಂತ ಮುಂಚೆನೆ ಸಹ ಇವರ ಅಜೆಂಡಾ ಇತ್ತು ರಾಮ ಮಂದಿರ ಕಟ್ಟಬೇಕಂತ ಹೇಳಿ. ಇಲ್ಲಿವರೆಗೆ ಸಹ ಇವರು ಹಿಂದೂ ಬಾಂಧವರನ್ನು ವಂಚಿಸ್ತಾ ಬರ್ತಾ ಇದ್ದಾರೆ. ರಾಮ ಮಂದಿರ ಕಟ್ತೇವೆ 4.5 ವರ್ಷದಲ್ಲಿ ಇವರ ಒಂದು ರಾಮ ಮಂದಿರದ ವಿಷಯ ಬರಲಿಲ್ಲ. ಈಗ ಚುನಾವಣೆ ಹತ್ತಿರ ಬರುವಾಗ ಇವರು ರಾಮ ಮಂದಿರದ ವಿಷಯ ಎತ್ತಾ ಇದ್ದಾರೆ. ಎರಡನೇ ವಿಷಯದಾಗಿ ಇವರು ಜನಾಗ್ರಹ ಮಾಡ್ತಿದ್ರು. ಇದಕ್ಕಿಂತ ಮುಂಚೆ ಯಾವುದು ಒಂದು ಜನಾಗ್ರಹ ಆಗ್ಲೇ ಇಲ್ಲ. ಇದು ಚುನಾವಣೆ ಬರುವಾಗ ಇವರ ಜನಾಗ್ರಹ, ಇವರ ಜನ ಸಂಸತ್ತು ಎಲ್ಲ ಆಗುತ್ತೆ. ಆದ್ರೆ ಈ ರಾಮ ಮಂದಿರ ವಿಷಯ ಈ ಚುನಾವಣೆಗೆ ಸೀಮಿತವಾಗಿದೆ. ಈಗ ಇದಕ್ಕಿಂತ ಇದೇ ಎತ್ತಾ ಇದ್ದಾರೆ, ಇವರ ಇದೇ ಅಜೆಂಡಾ. ಇದು ರಾಜಕೀಯ ಅವರ ಕುತಂತ್ರ ಅಂತ ಹೇಳ್ಬೋದು. ಎಲ್ಲಾ ರಾಜಕೀಯದವರು ಇದು ಕುತಂತ್ರ, ಜನರನ್ನು ವಂಚಿಸ್ತಾ ಇದ್ದಾರೆ. ಏನು ಅಭಿವೃದ್ಧಿ ಆಗ್ಬೇಕು ಅದಾಗ್ತಾ ಇಲ್ಲ. ನಾಳೆ ರಾಮ ಮಂದಿರ ಬಾಬರಿ ಮಸೀದಿ ವಿಷಯ ಎತ್ತಾ ಇದ್ದಾರೆ ಅಷ್ಟೇ. ಮಾಹಿತಿಯ ಕೊರತೆ ಇರಬಹುದು. ಅವರು ಹೇಳ್ತಾ ಇರುವಾಗೆ 4.5 ವರ್ಷದ ಒಂದು ಇತಿಹಾಸವನ್ನ ಕಿದುಕ್ತಾ ಹೋದ್ರೆ ಮೋದಿಯವರು ಅಂತ ಪ್ರಚಾರದ ಸಂದರ್ಭದಲ್ಲಿ, ಚುನಾವಣೆಯ ಸಂದರ್ಭದಲ್ಲಿ ನಾನು ರಾಮ ಮಂದಿರವನ್ನ ಕಟ್ತೇನೆ, ಹಿಂದೂಗಳ ಭಾವನೆಗೆ ನಾನು ಅವರಿಗೆ ಬೇಕಾದಂಥ ಅವರೊಂದು ಆಶಯವನ್ನು ನಾನು ಪರಿಪೂರ್ಣವಾಗಿ ಪರಿಶೀಲಿಸ್ತೇನೆ ಮತ್ತು ಅವರೊಂದು ರಾಮ ಮಂದಿರವನ್ನು ಕಟ್ಟುತ್ತೇನೆ ಅಂತ ಕೆಲವು ಮಾತುಗಳನ್ನು ಹೇಳಿದರು. ಆದರೆ ಇದುವರೆಗೂ ಆಗಲಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ಅವರಿಗೆ ಸ್ವಲ್ಪ ಮಾಹಿತಿಯ ಕೊರತೆ ಇರ್ಬೋದು. ಅಭಿವೃದ್ಧಿಯ ಬಗ್ಗೆ ಮಾತಾಡಿದ್ರು ಆಗಲಿಲ್ಲ ಅಂತ ರಾಮ ಮಂದಿರದ ಇವಾಗ ವಿಚಾರ ತಗೊಂಡಿದ್ದಾರೆ. ಅಭಿವೃದ್ಧಿ ಎಷ್ಟಾಗಿದೆ ಅಂತ ಅವರು ಬೇಕಾದರೆ ನೋಡ್ಕೊಳ್ಳಿ, ಅವ್ರಿಗೆ ಮಾಹಿತಿಯ ಕೊರತೆ ಇರ್ಬೋದು. ಆ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಶ್ರೀರಾಮನ ಬಗ್ಗೆ ಹೇಳಿದ್ರು ಅವರು. ರಾಮ ಮಂದಿರದ ಆಂದೋಲನ ಇದು ರಾಜಕೀಯ ಚುನಾವಣೆ ಹತ್ರ ಬರ್ತಾ ಇದೆ, ಇವಾಗ ನೆನಪಾಗ್ತಾ ಇದೆ, 4 ವರ್ಷದಿಂದ ನೆನಪಾಗಲಿಲ್ಲ ಅಂತ. ಈ ರೀತಿಯಾಗಿ ಈ ಶ್ರೀರಾಮ ಇದೊಂದು ಶ್ರದ್ಧೆ, ಇದೊಂದು ಹಿಂದೂಗಳ ಶ್ರದ್ಧೆ. ಶ್ರೀರಾಮನ ಬಗ್ಗೆ ಅಪಾರ ಶ್ರದ್ಧೆ ಇದೆ. ಆತ ಈ ಭಾರತದ ಹಿಂದೂಗಳ ಆರಾಧ್ಯ ದೇವರು ಶ್ರೀರಾಮಚಂದ್ರ. ಆತನಿಗೋಸ್ಕರ 1528ರಲ್ಲಿ ರಾಮನ ಭವ್ಯವಾದ ಮಂದಿರವನ್ನು ಧ್ವಂಸ ಮಾಡಲಾಯಿತು. ಆ ಬಾಬರ ಬಂದು ಧ್ವಂಸ ಮಾಡಿದ ವಿದೇಶಿ ದಾಳಿಕಾರು ಒಬ್ಬ. ಇವರೆಲ್ಲರೂ ಆತನ ಪರವಾಗಿ ಮಾತಾಡ್ತಾ ಇದ್ದಾರೆ, ಅಂದರೆ ರಾಮ ಮಂದಿರಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಆತ ಬಂದು ದಾಳಿ ಮಾಡಿದ, ನಾಶ ಮಾಡಿದ. ಆ ನಂತರ ಒಂದು 76 ಯುದ್ಧಗಳಾಯಿತು ರಾಮನಿಗೋಸ್ಕರ, ರಾಮ ಮಂದಿರಕ್ಕೋಸ್ಕರ. ಅಷ್ಟೊಂದು ಬಾರಿ ಯುದ್ಧಗಳನ್ನು ಮಾಡಿದ್ದಾರೆ. ಒಂದು ಇತಿಹಾಸ ಹೇಳ್ತದೆ 3 ಲಕ್ಷಕ್ಕೂ ಹೆಚ್ಚು ಸೈನಿಕರು, ಹಿಂದೂ ಸೈನಿಕರುಗಳು ಅದರಲ್ಲಿ ಬಲಿದಾನ ಆಗಿದೆ. ಆನಂತರ ನೀವು ನೋಡಿರ್ಬೋದು, ಕರಸೇವೆ ಆಂದೋಲನದ ಸಮಯದಲ್ಲಿ ಕೂಡ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಇದ್ದಾಗ ನಮ್ಮ ರಾಮ ಭಕ್ತರ ಮೇಲೆ ಗೋಲಿಬಾರ್ ನಡೆಯಿತು. ಒಂದು 100ಕ್ಕೂ ಮಿಕ್ಕಿ ರಾಮ ಭಕ್ತರು ಅದರಲ್ಲಿ ಬಲಿದಾನ ಆಗ್ತದೆ. ಇಷ್ಟೊಂದು ಬಲಿದಾನ ಮಾಡಿ ಯಾಕೋಸ್ಕರ ಮಾಡಿದ್ದಾರೆ? ಚುನಾವಣಾ ಗಿಮಿಕ್ ಇದು. ಇಷ್ಟೊಂದು ಜನ ರಾಮ ಭಕ್ತರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇಂತಹ ಒಂದು ಶ್ರದ್ಧಾ ಬಿಂದುವನ್ನ ಚುನಾವಣಾ ಅಸ್ತ್ರ ಅಂತ ಹೇಳ್ತಾರೆ. ಇದು ಹಿಂದೂ ಸಮಾಜಕ್ಕೆ ಮಾಡುವಂತ ಅವಮಾನ. ಇದು ರಾಮನಿಗೆ ಮಾಡುವಂತ ಅವಮಾನ. ಇದು ಚುನಾವಣಾ ಅಸ್ತ್ರ ಅಂತ ಹೇಳಿದ್ದು ರಾಮನಿಗೆ ಮಾಡುವ ಅವಮಾನ, ಒಟ್ಟು ಹಿಂದೂ ಸಮಾಜಕ್ಕೆ ಮಾಡುವ ಅವಮಾನ. ನಿಮ್ಮ ರಾಜಕೀಯಕ್ಕೋಸ್ಕರ ರಾಮನನ್ನು ಮಧ್ಯಕ್ಕೆ ತರಬೇಡಿ. ನಿಮ್ಗೆ ರಾಜಕೀಯಕ್ಕಲ್ಲ, ರಾಮ ನಮ್ಮ ಜೀವನದಲ್ಲಿ ಹಾಸುಹಕ್ಕಾಗಿದ್ದಾನೆ. ಆತಲ್ಲಿ ರಾಜಕೀಯಕ್ಕೂ ಬರ್ಬೋದು, ಎಲ್ಲ ಮನೆಯಲ್ಲೇ ಇದ್ದಾನೆ, ಎಲ್ಲ ಕಡೆ ಬರ್ತಾನೆ ರಾಮ. ಹೌದು ಸ್ವಾಮಿ, ನಿಮ್ಗೆ ಈಗ ನೆನಪಾಯ್ತಾ? 4.5 ವರ್ಷ ನೀವೆಲ್ಲಿ ಮಾಡಿದ್ದೀರಿ? 4.5 ವರ್ಷದಿಂದ ನಾವು ಶ್ರೀರಾಮನಿಗೋಸ್ಕರ 600 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದವರು. 4 ವರ್ಷಗಳನ್ನು ನಾವು ಮರ್ತು ಬಿಟ್ಟಿದ್ದೇವೆ ಅಂತ ಹಾಸ್ಯಾಸ್ಪದ. ಇದು 600 ವರ್ಷ ಹೋರಾಟ ಮಾಡಿದ್ದೇವೆ, 4 ವರ್ಷ ಹೇಗೆ ಮರಿತೇವೆ ನಾವು? ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಸ್ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಪೀರ್ ಮೊಹಮ್ಮದ್. ಹಾ,
ರಾಮ ಮಂದಿರದ ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳೇನು? ರಾಮ ಮಂದಿರದ ವಿಚಾರ ಎಲ್ಲ ಇದ್ದದ್ದೇ, ಆದ್ರೆ ಹಿಂದೂಗಳ ಒಗ್ಗಟ್ಟಿನ ಬಗ್ಗೆ, ಹಿಂದೂ ನಾವು ಒಂದೇ ಅಂತ ಹೇಳುವ ಬಗ್ಗೆ ಒಂದು ಉದಾಹರಣೆ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಏಕಂತ ಹೇಳಿದ್ರೆ ನೋಡಿ, ಮುಸಲ್ಮಾನ ಒಂದು ಮಾತು ಹೇಳ್ತೇನೆ, ಮುಸಲ್ಮಾನರು ಅವರ ಧರ್ಮ ಗುರುಗಳನ್ನು ಹೃದಯ ಸ್ಪರ್ಶಿಯಾಗಿ ಯಾವುದೇ ಮುಸಲ್ಮಾನ ಅವ ಯಾವ ದೇಶದಲ್ಲಿರ್ಲಿ, ಯಾವುದೇ ಕಟ್ಟಕಡೆಯ ಜನ ಆಗಿರ್ಲಿ, ಅವನಿಗೆ ಯಾವುದೇ ಅಸ್ತಿಪಾಸ್ತಿ ಇಲ್ಲದೆ ಇರ್ಲಿ, ಅವ ಮುಸಲ್ಮಾನನೆಂಬ ಹೆಸರಿದ್ರೆ ಸಾಕು, ಅವನು ಯಾವ ಧರ್ಮ ಗುರುವನ್ನು ಆಲಂಗಿಸಿ ಇದು ಮಾಡ್ಬೋದು. ಆದರೆ ಹಿಂದೂಗಳು ನಾವು ಒಂದು ಒಟ್ಟಿಗೆ ಇದ್ದೇವೆ. ಯಾವುದಾದರೂ ಒಂದು ಸ್ವಾಮಿಯನ್ನು ದಲಿತ ವರ್ಗದ ಅವನು ಕೂಡ ಹಿಂದೂ ಒಮ್ಮೆ ಆಲಂಗಿಸಲಿ, ಆಗ ಹಿಂದೂಗಳು ನಾವು ಹಿಂದೂಗಳಂತ ಹೇಳ್ಬೋದು. ಯಾಕೆ ಇದು ಒಂದು ಧರ್ಮ, ಎಷ್ಟು ಜನರನ್ನು ನೀವು ದೇವಸ್ಥಾನ ಬಿಡ್ತೀರಿ? ಹಾಗಿರುವಾಗ ಇನ್ನೂ ದೇವಸ್ಥಾನ ಅದು ಇದೊಂದು ಅವೆಲ್ಲರನ್ನು ಬಿಡಿ, ಒಂದಾಗಿರ್ಲಿ. ಅವರು ಹೊರಗೆ ಭಿಕ್ಷುಕನಂತೆ ನಿಲ್ಬೇಕು, ಒಂದು 10-15 ಎ ವರ್ಗದ ಜನರು ಅಲ್ಲಿ ಹೋಗ್ಬೇಕು ಅನ್ನೋ ರಾಮ ಅವರನ್ನು ಬೇರೆ ಬೇರೆ ಮಾಡಿದ್ದ. ಆಗ ರಾಮನ ಎಲ್ಲರೂ ರಾಮರಾಜ್ಯ ಅಂತ ಆಗ್ಬೇಕಂತ ಹೇಳ್ತಾರೆ. ಎಲ್ಲಿಯೂ ನಿಂತಿಲ್ಲ, ಭಿಕ್ಷುಕರಾಗಿ ಹೊರಗೆ. ಅದರಲ್ಲಿಯೂ ನೋಡಿ, ರಾಮನ ಪಾದುಕೆಗಳನ್ನು ಇಟ್ಟು 14 ವರ್ಷ ರಾಜ್ಯಭಾರವನ್ನು ರಾಮನ ಹೆಸರಿನಲ್ಲಿ ಮಾಡಿದ ಭರತನ ಹೆಸರು ರಾಮಾಯಣದಲ್ಲಿ ಎಲ್ಲಿದೆ? ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ ಅಂತ ರಾಮಾಯಣದಲ್ಲಿ ಇದೆ. ಎಲ್ಲೂ ನೋಡಿ, ಅವ ನಿಜವಾಗಿ ಆದ್ರೆ ಭರತನ ಇದನ್ನು ಮುಂದೂಣಿಯಲ್ಲಿ ಇರಬೇಕಿತ್ತು. ಯಾಕೆ ರಾಮನಿಗೆ ತಮ್ಮಂದಿರ ಮೇಲೆ ಅಭಿಮಾನವಿಲ್ಲವ? ಹಾಗಿರುವಾಗ ಇದೆಲ್ಲ ಒಂದು ಶೋ ಅಂತ ಹೇಳಿದ್ರೆ ಅವರಿಗೆ ಸಿಟ್ಟು ಬರ್ತದೆ. ಇದು ಒಂದು ಎಂತದ ಒಂದು ಎಲ್ಲರೂ ಹೇಳ್ತಾರೆ, ಅದನ್ನು ನಾವು ಹೇಳ್ತಾರೆ ಅಂತ ಹೇಳಿ. ನೋಡಿ, ನಾವು ಮತ್ತೊಂದು ಹೇಳ್ತೇನೆ, ಕೋಟಿ ಗಟ್ಟಲೆ ದೇವಸ್ಥಾನಗಳಿವೆ, ಕೋಟಿ ಗಟ್ಟಲೆ ಮಸೀದಿಗಳಿವೆ. ಹೊರ ಊರಿನ ಹೆಸರು ಬರ್ತಾರ? ಹೊರ ಊರಿನ ಜನರಿಗೆ ಬೇಕಾ? ಅಲ್ಲಿಯವರೇ ಪಂಚಾಯತ್ನವರು ಬೇಕಾ ಇಲ್ಲ ಕಟ್ತಾರೆ. ಇಂಡಿಯಾದಲ್ಲಿ ಎಷ್ಟೋ ದೇವಾಲಯಗಳಿವೆ, ಎಷ್ಟೋ ಮಸೀದಿಗಳಿವೆ, ಎಷ್ಟೋ ಚರ್ಚ್ಗಳಿವೆ. ಯಾಕೆ ಇದರ ಹಿಂದೆ ಒಂದು ಎಲ್ಲರೂ ಒಟ್ಟಾಗುದು? ಕನ್ಯಾಕುಮಾರಿಯಿಂದ ಉತ್ತರದವರೆಗೆ ಒಟ್ಟಾದ್ರೆ ಎಲ್ಲ ಆಗ್ತದ? ಅವರಿಗೆ ಬಿಡಿ, ಉತ್ತರ ಪ್ರದೇಶದವರಿಗೆ ಬಿಡಿ, ಅವನು ಮಾಡಿಕೊಡ್ಲಿ. ಆ ಊರಿನವರಿಗೆ ಬಿಡಿ, ಹೊರಗಿನವರು ಇಣಿಕೆ ನೋಡ್ಬೇಡಿ. ಆಗ ಅದು ನಿಜವಾಗಿ ಒಳ್ಳೆ ರೀತಿಯಿಂದ ಆಗ್ತದೆ. ಇದು ಸುಮ್ಮನೆ ಡಂಬಾಚಾರ. ಅಲ್ಲಿ ರಾಮನ್ ಕರ್ತಾನಂದೇಳಿ ಇಟ್ಟಿಗೆ ಹಿಡ್ಕೊಂಡು ಎಲ್ಲರೂ ಹೋದ್ರು. ಮತ್ತೆ ಈಗ ಇನ್ನು ನಾವು ಮಾಡಿಯೇ ಮಾಡಬೇಕಾದವರು ಮಾತಾಡುದಿಲ್ಲ. ಇವರು ಇತಿಹಾಸ ಈ ಕುರಿತಾಗಿ ಅವ್ರು ಮಾತಾಡ್ತಾರೆ. ಧನ್ಯವಾದಗಳು ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ರು. ಹಿಂದೂಗಳ ವಿಚಾರ ಬಂದಾಗ ಉತ್ತರ ಪ್ರದೇಶದವರಿಗೆ ಬಿಟ್ಟುಬಿಡಿ, ಇಲ್ಲಿ ಕನ್ಯಾಕುಮಾರಿ ಅವರು, ನೀವು ಉಡುಪಿಯವರು, ಕರ್ನಾಟಕದವರು ಯಾಕೆ ಪ್ರತಿಭಟನೆ ಮಾಡ್ತೀರಿ, ಅದರ ಪರವಾಗಿ ಸಭೆಗಳನ್ನು ಯಾಕೆ ಮಾಡ್ತೀರಿ ಅಂತ ಇವರು ಕೇಳ್ತಾರೆ. ಆದರೆ ಇವರೊಂದು ಅರ್ಥ ಮಾಡ್ಕೊಳ್ಬೇಕು, ಎಲ್ಲಿಯೋ ಒಬ್ಬ ಖಲೀಫಾ, ಎಲ್ಲಿಯೋ ನಾವು ಟರ್ಕಿಯವ, ಒಂದು 1st ವರ್ಲ್ಡ್ ವಾರ್ ಆಯಿತು, ಆವಾಗ ಆತನಿಗೋಸ್ಕರ ಇದೇ ಮುಸಲ್ಮಾನರು ಭಾರತದಲ್ಲಿ ಪ್ರತಿಭಟನೆ ಮಾಡಿದರು, ಖಿಲಾಫತ್ ಆಂದೋಲನ ಕರೆಗೊಟ್ಟರು ಗಾಂಧೀಜಿಯ ನೇತೃತ್ವದಲ್ಲಿ. ಈ ಗಾಂಧೀಜಿಯು ಮುಸಲ್ಮಾನರನ್ನು ಓಲೈಸೋದಕ್ಕೋಸ್ಕರ ಇಲ್ಲಿ ಪ್ರತಿಭಟನೆ ಮಾಡಿದರು. ಯಾಕೋಸ್ಕರ ಮಾಡಿದರು? ಸದ್ದಾಂ ಹುಸೇನ್ನನ್ನು ಹ್ಯಾಂಗಿಂಗ್ ಮಾಡಿದ್ರು, ಅದಕ್ಕೋಸ್ಕರ ಇಲ್ಲಿ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಇವರು ಮುಸಲ್ಮಾನರು. ಇವರು ನಮ್ಗೆ ಹೇಳ್ತಾರೆ, ಅಯೋಧ್ಯೆಯಲ್ಲಿ ನೀವು ಅಯೋಧ್ಯೆ ಅಲ್ಲಿ ಉತ್ತರ ಪ್ರದೇಶದಲ್ಲಿದೆ, ಇಲ್ಲಿ ಏನು ಮಾಡ್ಲಿಕ್ಕೆ ಹೋಗಬೇಡಿ. ಇದು ಯಾವ ವಾದ ಇದು? ನೋಡಿ ಪ್ರದೀಪ್ ಅವರೇ, ಇತಿಹಾಸದ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ನಮ್ಮ ಜೀವಮಾನ ಸಾಕಾಗಲಿಕ್ಕೆ ಇಲ್ಲ. ಪ್ರಸ್ತುತದ ಬಗ್ಗೆ ಮಾತಾಡಿ ನೀವು. ಪ್ರಸ್ತುತ ಏನಾಗ್ತಿದೆ, ನೀವು ಪ್ರಸ್ತುತವಾಗಿ ಯಾಕೆ ಜನರನ್ನು ಮರಳು ಮಾಡ್ತಾ ಇದ್ದೀರಿ? ಪ್ರಸ್ತುತವಾಗಿ ಹಿಂದೂಗಳನ್ನು ನೀವು ಮರಳು ಮಾಡ್ತಾ ಇದ್ದೀರಿ. ಮಾನಸಿಕತೆ ಇದೆ. ಒಟ್ಟು ರಾಮ ಮಂದಿರ ಕಟ್ಟೋದಕ್ಕೆ ಇವರಿಗೆ ಮನಸ್ಸಿಲ್ಲ. ಯಾರು ಹೇಳಿದ್ರು? ಮಂದಿರ ನಿರ್ಮಾಣ ಇವರಿಗೆ ಇಷ್ಟ ಇಲ್ಲ. ಯಾಕೆ ಮಾಡ್ತಾ ಇದ್ದೀರಿ? ಇದು ಒಳ್ಳೆ ಕಥೆ. ಇದು ಭಾರತ, ಯಾವುದೇ ವಿದೇಶದಲ್ಲಿಲ್ಲ, ಅಯೋಧ್ಯೆ ಯಾವುದೇ ವಿದೇಶದಲ್ಲಿಲ್ಲ. ನೀವು ನ್ಯಾಯಾಲಯದ ಬಗ್ಗೆ ಅದನ್ನು ಇದು ಮಾಡಿ ಅದು ಮಾಡ್ಕೊಳ್ಳಿ. ಸುಮ್ಮನೆ ಈ ಚುನಾವಣೆ ಬರುವಾಗ ಜನರನ್ನು ಮರಳು ಮಾಡುವಂಥದ್ದು ಇದೆಲ್ಲ ತಪ್ಪು. ನೋಡಿ, ಮೊನ್ನೆ ಅವರು ಹೇಳಿದ್ರು ಭಾರತದ ಮುಸಲ್ಮಾನರೆಲ್ಲರೂ ಉಗ್ರಗಾಮಿಗಳಂತೇಳಿ. ಒಂದು ವೇಳೆ ಅವರ ಮಾತು ನಿಜವೇ ಆಗಿದ್ರೆ, ಮುಸಲ್ಮಾನರೆಲ್ಲ ಉಗ್ರಗಾಮಿಗಳೇ ಹೌದಾಗಿದ್ರೆ, ಮೊನ್ನೆ ದಿನ ಮಂಜುನಾಥ್ ಸ್ವಾಮಿ ಅವರು ಆ ಸ್ಟೇಜಲ್ಲಿ ಮಾತಾಡುವಂಥ ಲಾಯಕ್ಕೆ ಬಿಡ್ತಿರಲಿಲ್ಲ ಮುಸಲ್ಮಾನರು. ಭಾರತದ ಮುಸಲ್ಮಾನರು ಶಾಂತಿಯನ್ನು ಬಯಸುವವರು, ಸಾಮರಸ್ಯವನ್ನು ಬಯಸುವವರು. ಬೇರೆ ಸಮುದಾಯದವರು ಏನೇ ಹೆಚ್ಚು ಕಮ್ಮಿ ಆದರೂ ಸಹ ಒಂದು ತಾಳ್ಮೆಯನ್ನು ತಗೊಂಡು ಅದನ್ನು ಸಮತೋಲನ ತಗೊಂಡು ಹೋಗ್ತಾ ಇದ್ರು. ಇವರು ಮಂಜುನಾಥ ಸ್ವಾಮಿ ಅವರು ಮಾತಾಡ್ತಾನೆ ಇರಲಿಲ್ಲ. ಇದೊಂದು ರೀತಿ ಒಂದು ವೇಳೆ ಮುಸಲ್ಮಾನ
ಮುಸಲ್ಮಾನರೆಲ್ಲ ಉಗ್ರರಾಗ್ತಿದ್ರೆ ಮಂಜುನಾಥ ಸ್ವಾಮಿ ಅವರು ಮಾತಾಡ್ತಾನೆ ಇರಲಿಲ್ಲ. ಇದೊಂಥರ ಹಿಂದೂ ಸಮಾಜಕ್ಕೆ ಧಮಕಿನೇ. ಒಟ್ಟು ಹಿಂದೂ ಸಮಾಜಕ್ಕೆ, ಉಡುಪಿಯ ಹಿಂದೂ ಸಮಾಜಕ್ಕೆ ಇದೊಂದು ಧಮಕಿ, ಇದೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ವ್ಯಕ್ತಿ ಇಸ್ಲಾಂ ಧರ್ಮವೇ ಅಲ್ಲ ಅಂತ ಅಷ್ಟು ದೊಡ್ಡ ಮಾತಾಡುವಾಗ ನಾವು ಇಷ್ಟು ದೊಡ್ಡ ಮಾತಾಡೋದು ನಿಮ್ಗೆ. ಮಂಜುನಾಥ ಸ್ವಾಮಿ ಅವರು ಮಾತನ್ನು ಹೇಳಿದ್ದಾರೆ. ಅವ್ರ ಯಾವ ಮಾತು ಅವ್ರು ಯಾಕೋಸ್ಕರ ಹೇಳಿದಾರಲ್ಲ, ಅವ್ರು ಏನ್ ಹೇಳಿದ್ದಾರೆ ಚರ್ಚೆ ಆಗ್ಬೇಕು. ಅವ್ರು ಹೇಳಿರೋದು ಇಸ್ಲಾಂ, ಹೌದು, ಚರ್ಚೆ ಆಗ್ಲಿ, ಇಸ್ಲಾಂನ ಮೇಲೆ ಚರ್ಚೆ ಆಗ್ಲಿ. ಇಸ್ಲಾಂನ ಮೇಲೆ ಇವತ್ತು ಚರ್ಚೆ ಆಗ್ಬೇಕಾಗಿದೆ. ಇವತ್ತು ಒಟ್ಟು ಪ್ರಪಂಚದಲ್ಲಿ ಭಯೋತ್ಪಾದನೆ ಹಿಂಸೆ ಆಗುದಾದ್ರೆ ಅದರ ಹಿಂದೆ ಒಬ್ಬ ಮುಸಲ್ಮಾನ ಇದ್ದೇ ಇರ್ತಾನೆ. ಅದನ್ನ ಹೇಳಿದಾರೆ ಆತ. ಇಸ್ಲಾಂ ಅದೊಂದು ಧರ್ಮವೇ ಅಲ್ಲ. ಹೌದು, ಒಂದು ವೇಳೆ ಧರ್ಮವೇ ಆಗಿದ್ರೆ ಶಾಂತಿಯಿಂದ ಇರ್ಬೇಕಾಗಿತ್ತು. ಇಷ್ಟೊಂದು ಭಯೋತ್ಪಾದಕ ದಾಳಿ ಆಗ್ತದೆ, ಅದರಲ್ಲಿ ಹಿಂದೆ ಒಬ್ಬ ಮುಸಲ್ಮಾನ ಇದ್ದೇ ಇರ್ತಾನೆ. ನೀವು ಇಡೀ ಜಗತ್ತಿನ ಅಮೆರಿಕದ ದಾಳಿ ಆಯ್ತು ಅವತ್ತು. ಇವಾಗಿನ ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಅಮೆರಿಕಕ್ಕೆ ಬರುವಂತ ಯಾವುದೇ ಮುಸಲ್ಮಾನನಿಗೆ ಪ್ರವೇಶ ಕೊಡಬೇಡಿ ಅಂತ. ಅದೇ ಅಜೆಂಡಾದಿಂದಾಗಿ ಇವತ್ತು ಅಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಅವರು ಅಮೆರಿಕದಲ್ಲಿ. ಅಂತ ಪರಿಸ್ಥಿತಿ ಇದೆ ಇವತ್ತು. ಯಾರು ಮುಸಲ್ಮಾನ್ ಡೌಟ್ ಇಸ್ಲಾಂ ಡೌಟ್ ಅಲ್ಲಿ ನೋಡ್ ತಪ್ಪಿದ್ಯಾ? ಹೇಳಿದಾರೆ ಅಷ್ಟೇ. ಎಸ್, ಒಂದು ವಿರಾಮವನ್ನು ತೆಗೆದುಕೊಂಡು ಮಾತಾಡೋಣ. ಎಸ್, ಈ ಒಂದು ಕಾರ್ಯಕ್ರಮ ಇನ್ನು ಮುಂದುವರಿಯುತ್ತೆ. ಮತ್ತೆ ರಾಮ ಮಂದಿರದ ವಿಚಾರವಾಗಿ ಹಲವಾರು ಚರ್ಚೆಗಳನ್ನ ಮಾತಾಡ್ಲಿಕ್ಕಿದೆ. ಅದಕ್ಕೂ ಮುನ್ನ ಕರೆಂಟ್ ಅಫೇರ್ಸ್ ನಲ್ಲಿ ಚಿಕ್ಕದೊಂದು ವಿರಾಮ. ಎಸ್, ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಈಗಾಗಲೇ ಮಾತಾಡ್ತಾ ಇರುವ ಹಾಗೆ ರಾಮ ಮಂದಿರದ ವಿಚಾರವಾಗಿ, ರಾಮ ಮಂದಿರದ ನಿರ್ಮಾಣವಾಗಿ ಹಲವು ಗೊಂದಲಗಳಿದೆ. ಮತ್ತು ಈಗಾಗಲೇ ಹಲವಾರು ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇದೆ, ವಿವಾದಕ್ಕೆ ಕಾರಣವಾಗಿದೆ. ಎಸ್, ಈ ವಿಚಾರವಾಗಿ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ಎಸ್, ಸಾರ್ವಜನಿಕರಿಂದ ಒಂದು ಕಾಲ್ ಇದೆ. ಎಸ್, ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಹಾಂ, ಓಕೆ. ನಿಮ್ಮ ರಾಮ ಮಂದಿರದ ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳೇನು? ಅದೇ ಸರ್ ಅವರು ಪ್ರದೀಪ್ ಬೇಲಾರಿ ಅವರು ಹೇಳ್ತಾ ಇದ್ದಾರೆ ಸರ್. ಅವರು ಇದೇ ರಾಮ ಮಂದಿರ ಬಾಬರಿ ಮಸೀದಿ ಡಿಬೇಟಿಗೆ ಕೂತದ್ದ ಅಲ್ಲ, ಇದು ಭಯೋತ್ಪಾದನೆ ಡಿಬೇಟಿಗೆ ಕೂತದ್ದ ಅಂತ ಒಂದು ಕೇಳಲಿಕ್ಕೆ ಇತ್ತು ಸರ್ ಅವ್ರ ಹತ್ರ. ಓಕೆ, ಇಷ್ಟೇ ಅಲ್ವಾ? ಹಲೋ, ಇಷ್ಟೇ ಅಲ್ವಾ? ಅಷ್ಟೇ ಅಲ್ಲ, ಬೇರೆ ಉಂಟು ಸರ್. ಅದೇ ತರ ಅವ್ರು ಹೇಳಿದ್ರಲ್ಲ ಅನೌನ್ಸ್ ಸರ್. ಅದೇ ತರ ಅವ್ರು ಹೇಳಿದ್ರು 1992ರಲ್ಲಿ ಬಾಬರಿ ಮಸೀದಿ ಉರುಳಿದೆ ಸರ್. ಇವತ್ತಿಗೆ ಸಾಧಾರಣ 20 ವರ್ಷ ಕಳೀತಲ್ವ ಸರ್, 26 ವರ್ಷ ಕಳೀತಲ್ವ ಸರ್. ಈ ತನಕ ಅವರಿಗೆ ಮೊದಲೇ ಇತ್ತಲ್ವ ಸರ್, ವಾಜಪೇಯಿ ಸರ್ಕಾರ ಒಂದು 5 ವರ್ಷ ಇತ್ತಲ್ವ ಸರ್. ಅವಾಗ ವರ್ಷ ಕಳೆದ 4.5 ವರ್ಷ ಆಗುವಾಗಲೇ ಈ ಮಾತು ಎತ್ತಾ ಇದ್ರು. ಇದು ಹೀಗೆ ನಮ್ಮ ಈ ಸರ್ಕಾರ ಬಂದು ಕೂಡ 5 ವರ್ಷ 4 ವರ್ಷ ಕಲಿತಾ ಬಂತು. ಹಲೋ, ಹೇಳಿ ಕೇಳ್ತಾ ಉಂಟು, ಹೇಳಿ. 4 ವರ್ಷ ಕಲಿತಾ ಬಂತು ಸರ್. ಕಲಿತಾ ಬರುವಾಗ ಈಗ ಅವರು ಇದೇ ಓಟಿಗೋಸ್ಕರ ಈ ಓಟಿಂಗ್ ರಾಜಕೀಯ ಮಾಡೋದಲ್ಲದೆ ಬೇರೆ ಏನು ಸರ್ ಅವ್ರು ಮಾಡುದು ಬಿಜೆಪಿ ಅವರು? ಕೂಡ ಹೇಳ್ತಾರೆ ಹಾಗೆ ಹೀಗೆ ಹಾಗೆ ಏನೇನೋ ಮಾತಾಡ್ತಾ ಇದ್ರೆ ಅದನ್ನು ಕೊಟ್ಟು ಬಿಡ್ತಾರೆ, ಮಾತಾಡುವ ಅವ್ರ ಹತ್ರ. ಸರ್, ಇಷ್ಟೇ ಸರ್, ಧನ್ಯವಾದಗಳು ಸರ್. ಸ್ಪಂದನ ವಾಹಿನಿ ಜೊತೆ ಮಾತಾಡ್ತೀವಿ. ಅವ್ರು ಹೇಳ್ತಾ ಇದ್ದಾರೆ ಇದು ಭಯೋತ್ಪಾದನೆಯ ವಿಷಯವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಅಥವಾ ರಾಮ ಮಂದಿರದ ವಿಚಾರವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಅಂತ ಪ್ರಶ್ನೆಗಳನ್ನ ಕೇಳಿದ್ರು. ಬ್ರೇಕ್ನ ಮೊದಲು ಪ್ರದೀಪ್ ಅವರು ಒಂದು ವಿಷಯ ಹೇಳಿದ್ರು, ಭಯೋತ್ಪಾದನೆಗೂ ಮುಸ್ಲಿಮರಿಗೂ ನಂಟಿದೆ ಅಂತೇಳಿ. 2 ವರ್ಷದ ಮೊದಲು ಭಾರತದಲ್ಲೇ ಡಿಲ್ಲಿಯಲ್ಲೆಲ್ಲೋ ಬೆಂಗಳೂರಿನಲ್ಲೆಲ್ಲ ಸನಾತನ ಧರ್ಮದವರ ಮನೆಯಲ್ಲಿ ಬಾಂಬ್ಗಳು ಸಿಕ್ಕಿತು. ಆಗ ಬಂದಂತ ಹೇಳಿಕೆಗಳೇನು, ಬಾವಿಯಲ್ಲಿ ತೋಟಗಾಗ್ಲಿಕ್ಕೆ ಬಾಂಬ್ ಅಂತೇಳಿ. ಸನಾತನ ಧರ್ಮದವರು ಹಿಂದೂಗಳ ಮನೆಯಲ್ಲಿ ಬಾಂಬ್ ಸಿಕ್ಕಿದ್ರೆ ಬಾವಿಗೆ ತೋಟ ಹಾಕ್ಲಿಕ್ಕೆ, ಮುಸ್ಲಿಮರ ಮನೆಯಲ್ಲಿ ನಿಜವಾಗಿ ಬಾವಿಗೆ ದೇವಸ್ಥಾನಕ್ಕೆ ಇಡ್ಲಿಕ್ಕೆ ಅಂತೇಳಿ. ಬೆಂಗಳೂರಲ್ಲಿ ಯಾರು ಬಾವಿ ತೋಡ್ತಾರೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಬಾವಿ ತೋಡಿ ಅದಕ್ಕೆ ತೋಟೆಯಲ್ಲಿ ನಮ್ಗಂತ ಗೊತ್ತಿಲ್ಲ. ಆದ್ರೆ ಹೇಳಿದ್ರೆ ನೀವು ಅಲ್ವಾ ಅಂತ ಘಟನೆಗಳು ಆಗಿದ್ರೆ ಇವತ್ತು ಇಸ್ಲಾಮಿನ ಭಯೋತ್ಪಾದನೆ ಯಾವ ರೀತಿ ಆಗಿದೆ ಅಂದ್ರೆ ಎದುರಿನವರಿಗೆ ಅದನ್ನ ಪ್ರತಿಭಟಿಸ್ಲಿಕ್ಕೆ ಆಗ್ತಾನೆ ಇಲ್ಲ. ಇಂಥದ್ರಿಂದ ಎಲ್ಲೋ ಒಂದು ಸಣ್ಣ ಪುಟ್ಟ ಘಟನೆಗಳು ಆಗಿರ್ಬೋದು. ಈಗ ನಮ್ಗೆ ಯಾವಾಗ್ಲೂ ಪೆಟ್ಟು ತಿಂತಾನೆ ಇರ್ಬೇಕಂದ್ರೆ ಒಮ್ಮೆನಾದ್ರೂ ವಾಪಸ್ ತಿರುಗಿ ಒಂದಾದ್ರೂ ಏಟ್ ಕೊಟ್ಟೆ ಕೊಡ್ತಾನೆ, ಹೌದಲ್ವೈ? ಅದೇ ನೀವು ಮಾಡಿದ ಸಣ್ಣ ಪುಟ್ಟದ್ದು. ಇನ್ನೊಂದು ವಿಷಯಗಳನ್ನ ಕೇಳ್ತೇನೆ. ಪ್ರಚೋದನಕಾರಿ ಹೇಳಿಕೆಗಳಾಗಿರ್ಬೋದು, ಭಾಷಣಗಳಾಗಿರ್ಬೋದು, ಇವೆಲ್ಲ ರಾಮ ಮಂದಿರವನ್ನ ನಿರ್ಮಾಣ ಮಾಡುತ್ತಾ? ನೋಡಿ, ರಾಮ ಮಂದಿರ
ರಾಮನ ಬಗ್ಗೆ ಇವತ್ತು ತುಂಬ ಜನರ ಮನಸ್ಸಲ್ಲಿ ಆಕ್ರೋಶ ಇದೆ. ಇನ್ನೂ ಯಾಕೆ ರಾಮ ಮಂದಿರ ಕಟ್ಟಿಲ್ಲ? ಇಷ್ಟೊಂದು ವರ್ಷದ ದೀರ್ಘಕಾಲದ ಹೋರಾಟದ ಫಲವಾಗಿಯೂ ಇನ್ನೂ ನಮಗೆ ಆ ಗುರಿಯನ್ನು ಸಾಧಿಸಲಿಕ್ಕಾಗಲಿಲ್ಲ, ರಾಮನಿಗೆ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕಾಗಲಿಲ್ಲ. ಆ ಆಕ್ರೋಶದಿಂದ ಒಂದು ಸ್ವಲ್ಪ ಜನ ಮಾತಾಡಿದ್ದಾರೆ. ಇವತ್ತಿನ ಚರ್ಚೆ ಮೊನ್ನೆ ಮಂಜುನಾಥ ಸ್ವಾಮಿ ಅವರು ಆ ಮಾತನ್ನು ಹೇಳಿದ್ದಾರೆ. ಹೌದು, ಅವರು ಯಾವ ಮಾತನ್ನು ಹೇಳಿದ್ದಾರೆ? ಇಸ್ಲಾಂ ಇದೊಂದು ಸಾಮ್ರಾಜ್ಯಶಾಹಿ ವಿಚಾರಧಾರೆಯ ಸಿದ್ಧಾಂತ ಅವರು ಹೇಳಿರುವ ಮಾತು. ಹೌದು, ಅದು ಸರಿಯೇ ಇದೆ. ಯಾಕಂದರೆ ಇವತ್ತು ನೋಡಿ, ನಮ್ಮ ಭಾರತ ಅಖಂಡವಾಗಿದ್ದಂತಹ ಭಾರತ, ಪಾಕಿಸ್ತಾನ ಪೂರ್ವದಲ್ಲಿ ಪಾಕಿಸ್ತಾನ ವಿಭಜನೆ ಆಗಿ ಹೋಯಿತು. ಯಾವ ಕಾರಣಕ್ಕೋಸ್ಕರ ವಿಭಜನೆ ಆಯಿತು? ಯಾವಾಗ ಅಲ್ಲಿ ಇಸ್ಲಾಮಿಕ್ ಅಂದರೆ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು, ಅದೊಂದು ದೇಶದ ವಿಭಜನೆ ಆಗಿ ಹೋಯಿತು. ಈ ಕಡೆಯಿಂದ ಬಾಂಗ್ಲಾದೇಶ ಅದೇ ರೀತಿ ಆಗಿಬಿಟ್ಟಿದೆ. ಇವತ್ತು ಕೇರಳದ ಮಲ್ಲಪುರಂ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ? ಅಲ್ಲೊಂದು 90% ಮುಸಲ್ಮಾನರು ಇರುವಂತಹ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಕೈಯಿಂದ ಕೈ ತಪ್ಪುವಂಥ ಪರಿಸ್ಥಿತಿ ಇದೆ. ಕಾಶ್ಮೀರದಲ್ಲಿಯೂ ಅಂಥದೇ ಪರಿಸ್ಥಿತಿ ಇದೆ. ಹಾಗಾದರೆ ಅವರು ವಿಚಾರ ಹೇಳಿರುವಂಥದ್ದು ತಪ್ಪೋ ಸರಿಯೋ ನೀವೇ ಅದನ್ನು ಆಲೋಚನೆ ಮಾಡಿ. ಅವರು ಹೇಳಿರುವಂಥದ್ದು ಇಸ್ಲಾಂ ಒಂದು ಧರ್ಮ ಅಲ್ಲ, ಇದೊಂದು ಸಾಮ್ರಾಜ್ಯಶಾಹಿ ವಿಚಾರಧಾರೆಯ ಸಿದ್ಧಾಂತ. ಹೌದು, ಇವತ್ತು ಇಸ್ಲಾಮಿನ ಆ ನಂಬಿಕೆಯನ್ನು ಮಾಡುವಂಥ ಎಷ್ಟು ಮುಸಲ್ಮಾನರು ಎಲ್ಲೆಲ್ಲೂ ಇದ್ದಾರೋ ಆ ಭೂಭಾಗವನ್ನೇ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಇದೆ ಇವತ್ತು. ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದನ್ನು ಅವತ್ತಿನ ಸಭೆಯಲ್ಲಿ ಎಲ್ಲರ ಮುಂದೆ ತೆರೆದಿಟ್ಟಿದ್ದಾರೆ ಅಷ್ಟೇ ಮಂಜುನಾಥ ಸ್ವಾಮಿ ಅವರು. ಅದರಲ್ಲಿ ತಪ್ಪೇನಿಲ್ಲ, ಸತ್ಯ ವಿಚಾರವನ್ನೇ ಹೇಳಿದ್ದಾರೆ ಅಷ್ಟೇ. ಇವತ್ತು ಸತ್ಯ ವಿಚಾರವನ್ನೇ ಹೇಳಿದ್ರೆ ಇದ್ದದ್ದನ್ನು ಇದ್ದಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ದಂತೆ ಆ ರೀತಿ ಗೊತ್ತಾಗ್ತದೆ ಏನಂತೇಳಿ. ಇವೆಲ್ಲ ವಿಚಾರಗಳಿಗೆ ಮುಸ್ಲಿಮರೇ ಕಾರಣ. ಆ ಕುರಿತಾಗಿ ಈ ಮಾತನ್ನ ಹೇಳಿದ್ದಾರೆ ಮಂಜುನಾಥ ಸ್ವಾಮಿ ಅವರು ಅಂತ ಹೇಳಿದ್ರು. ಈ ಕುರಿತಾಗಿ ನಾನು ಆಗ್ಲೇ ಹೇಳಿದೆ, ಅವರಿಗೆ ಇಸ್ಲಾಂನ ಬಗ್ಗೆ ಮಾತಾಡುವಂತ ಯೋಗ್ಯತೆ ಇಲ್ಲ. ಒಂದೇ ಉತ್ತರ, ನಾನು ಅದಕ್ಕಿಂತ ಹೆಚ್ಚು ಮಾತಾಡುದಿಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯ ಮಾತಾಡುವಾಗ ತನ್ನ ಯೋಗ್ಯತೆಗೆ ತಕ್ಕಂತೆ ಮಾತಾಡಬೇಕು. ಈಗ ನಾನು ಒಂದು ವೇಳೆ ಭಗವದ್ಗೀತೆ ನಿಮ್ಮ ಧರ್ಮ ಗ್ರಂಥವೇ ಅಲ್ಲ, ನಿಮ್ಮ ಹಿಂದೂ ಧರ್ಮ ಅನ್ನೋದೊಂದು ಉಗ್ರಗಾಮಿ ಅವರಾಗಲೇ ಹೇಳಿದ್ರು, ನಿಮ್ಮ ಹಿಂದೂಗಳಲ್ಲೇ ಒಗ್ಗಟ್ಟಿಲ್ಲ, ನಿಮ್ಮಲ್ಲೇ ಒಂದು ಮೇಲ್ಜಾತಿ ಕೀಳ್ಜಾತಿ ದಲಿತ ವರ್ಗ ಮೇಲ್ವರ್ಗ ಅಂತ ಹೇಳಿದ್ರೆ ನಮ್ಮ ಮುಸಲ್ಮಾನರು ಏನಿಲ್ಲ, ಎಲ್ಲರೂ ಒಂದೇ ರೀತಿಯ ಅಂತ ಮಾತು ನಾವೆಲ್ಲ ಹೇಳ್ತಾ ಇಲ್ಲ. ಅದನ್ನೇ ನಾನೊಬ್ಬ ನಾಯಕರಾಗಿ ಒಂದು ಸ್ಟೇಜಲ್ಲಿ ನಿಂತ ಮಾತನ್ನು ಹೇಳಿದ್ರೆ ಇವ್ರು ಹೇಗೆ ಏನ್ ಹೇಳ್ತಾರೆ, ಅದಕ್ಕೆ ಇವರ ಪ್ರತಿಕ್ರಿಯೆ ಹೇಗಿರ್ತದೆ ಅಂತ ಅವರು ಹೇಳಿರ್ಲಿಕ್ಕಿಲ್ಲ. ಆದ್ರೆ ಎಷ್ಟೋ ಜನ ಇದ್ದಾರೆ, ಜಾಕಿರ್ ನಾಯ್ಕ್ ಇದ್ದಾರೆ, ಅಸೋಯುದ್ದೀನ್ ಓವೈಸಿ ಎಂತ ಮಾತುಗಳನ್ನು ಆಡಿದ್ದಾರೆ. ಅದನ್ನು ಪ್ರತಿಭಟಿಸ್ತೇವೆ ನಾವು. ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಸ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ರಾಮ ಮಂದಿರದ ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳೇನು? ರಾಮ ಮಂದಿರದ ವಿಚಾರದಲ್ಲಿ ನಾವು ಸುಮ್ಮನೆ ಪರಸ್ಪರ ಜಗಳ ಆಡುವುದು ಅದು ಸುಮ್ಮನೆ ವ್ಯರ್ಥ ಸರ್. ಹಿಂದಿನ ಕಾಲದಲ್ಲಿ ನಾವು ಕಾಲೇಜ್ ಹೋಗ್ತಿರುವಾಗ ನನ್ನ ಹೈಯೆಸ್ಟ್ ಫ್ರೆಂಡ್ಸ್ ಇರುವುದೇ ಹಿಂದೂಗಳು. ಓಕೆ, ಅವರ ವಿಚಾರವಾದ, ಅವರೊಟ್ಟಿಗೆ ಸ್ನೇಹ, ಅವರೊಟ್ಟಂತ ಒಡನಾಟ ಇಲ್ಲಿಂದಲೇ ನಾ ಮೇಲೆ ಬಂದವ. ನಾನ್ ಹೇಳುದಾದರೆ ಇದು ಅಲ್ಲಿ ಮಂದಿರ ಕಟ್ಲಿ ಮಸೀದಿ ಕಟ್ಟಲಿ, ಈಗ ಮಸೀದಿ ಆದ್ರೆ ನಾವು ಹೋಗ್ತೇವ, ಮಂದಿರ ಆದ್ರೆ ಅವ್ರು ಹೋಗ್ತಾರ, ಅವರವರ ಜಾಗ ಅವರವರ ಧರ್ಮ ಸರ್. ಒಂದು ಧರ್ಮವೇ ಇಲ್ಲ ಅಂತ ಹೇಳುದು ಅದು ತುಂಬಾ ತಪ್ಪು ಸರ್. ಅದು ಒಂದು ಮಾನವತೆಗೆ ಮಾಡಿದಂತ ತಪ್ಪು, ಅದು ಮಾಡ್ಲೇಬಾರ್ದು. ಒಂದು ಧರ್ಮವಿಲ್ಲ ಅಂತ ಹೇಳಿದ್ರೆ ಅದನ್ನೇ ನಂಬ್ಕೊಂಡು ಬಂದವರು ನಮ್ಮ ಪೂರ್ವಜರು, ಅದರಲ್ಲೇ ನಾವು ಉಸಿರಾಡುವಂತ ಒಂದು ಧರ್ಮ ಇರುವುದು, ಅದೇ ಇಲ್ಲ ಅಂತ ಹೇಳುದು ಅದು ತಪ್ಪಾದ ವಿಷಯ ಸರ್. ಮತ್ತೆ ಯಾರೇ ಆಗ್ಲಿ ಸರ್, ಧರ್ಮದ ಬಗ್ಗೆ ಬರುವಾಗ ಅವರವರು ಸಿಟ್ಟಾಗ್ತಾರೆ, ಮಾತಾಡ್ತಾರೆ, ಆ ವಿಷಯ ಅಲ್ಲ. ಬಟ್ ಏನ್ ಗೊತ್ತಾ, ಇದೆಲ್ಲ ಟೋಟಲಿ ಆಗಿ ಒಂದು ಪೊಲಿಟಿಕಲ್ ಗೇಮ್ ಸರ್. ಇದು ರಾಮ ಮಂದಿರ ಕಟ್ಟಬೇಕಾದ್ರೆ ಯಾವತ್ತೂ ಕಟ್ಬೋದು, ಹೌದಲ್ವಾ? ನಾನು ಹೇಳುದು ಸತ್ಯ ಸತ್ಯ ಸತ್ಯ. ಕಟ್ಟುವುದಿಲ್ಲ ಯಾಕೆ ಸರ್? ಇವರು ಪೊಲಿಟಿಕಲ್ ವೋಟ್ ಬ್ಯಾಂಕ್. ಇದು ಆದಂತ ನಷ್ಟಗಳಿಂದ ಪಬ್ಲಿಕ್ ಈಗ ಗೊತ್ತಾಗಿದೆ, ನಾಳೆ ಆಗೋದು ಪ್ರಾಬ್ಲಮ್ ನನ್ಗೆ, ನಷ್ಟ ನನ್ಗೆ. ಇದನ್ನು ಅನುಭವಿಸಿದವರು ಇದ್ದಾರೆ ಸರ್. ಓಕೆ, ಸುಮ್ಮನೆ ನಾವು ಹೊಡ್ಕೊಳ್ಳೋದು ವ್ಯರ್ಥ ಸರ್. ನೀವು ನನ್ನ ಅಭಿಪ್ರಾಯಕ್ಕೆ ಏನು ಹೇಳ್ತೀರಿ? ಎಸ್, ಈ ಅಭಿಪ್ರಾಯಗಳಿಗೆ ನಾವು ಏನು ಹೇಳೋ ಸ್ಥಿತಿಲಿಲ್ಲ. ಯಾಕೆ ಅಂತಂದ್ರೆ ಈ ಒಂದು ಅಭಿಪ್ರಾಯಗಳು ಏನೇ ಇದ್ರು ಕೂಡ ರಾಮ ಮಂದಿರ ಕಟ್ಟುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಶ್ರಮವನ್ನು ವಹಿಸಬೇಕಾಗಿದ್ದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಸ್, ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿ ಜೊತೆ ಕರೆ ಮಾಡಿದ್ದಕ್ಕೆ. ಎಸ್, ಈಗಾಗಲೇ ಅವರು ಹೇಳಿದ್ರು, ಹಿಂದೂಗಳ ಜೊತೆಗೆ ನಾನು ಬೆಳೆದದ್ದು, ಹಿಂದೂಗಳೇ ಒಂದು ರಾಮ ಮಂದಿರವನ್ನು ಕಟ್ಟಬೇಕು ಮತ್ತು ಮುಸ್ಲಿಮರು ಅವರ ಜೊತೆಗೆ ಬರಬೇಕು, ಅಂದರೆ ಇಬ್ಬರೂ ಕೂಡ ರಾಮ ಮಂದಿರವನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು. ಆದರೆ ಅವರು ಮಸೀದಿಗೆ ಹೋಗ್ತಾರೆ, ಇವರು ಮಂದಿರಕ್ಕೆ ಹೋಗ್ತಾರೆ, ಇಬ್ಬರಿಗೂ ನಷ್ಟ ಎಲ್ಲೂ ಇಲ್ಲ. ಆದರೆ ಇದು ರಾಜಕೀಯವಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥ ಒಂದು ಷಡ್ಯಂತ್ರ, ರಾಜಕೀಯದ ವಿಷಬೀಜವನ್ನು ಇಲ್ಲಿ ರಾಮ ಮಂದಿರದ ವಿಷಯದಲ್ಲಿ ಬಿತ್ತುತ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ನಾವು ರಾಮ ಮಂದಿರವನ್ನು ಆಂದೋಲನಕ್ಕೆ ಕರೆಗೊಟ್ಟಾಗ ಒಟ್ಟು ಆ ರಾಮ ಮಂದಿರದ ಆಂದೋಲನದಲ್ಲಿ ಅದಕ್ಕೆ ವಿರುದ್ಧವಾಗಿ ಮಾಡಿದವರು ಯಾರು? ಬಾಬರಿ ಮಸೀದಿ ಆಕ್ಷನ್ ಕಮಿಟಿ ಅಂತ ಮಾಡಿದರು. ಅವರ ಪರವಾಗಿ ಇಡೀ ಕಾಂಗ್ರೆಸ್ ಪಕ್ಷ ನಿಂತು, ಸೆಕ್ಯುಲರ್ನ ಹೆಸರಿನಲ್ಲಿ ಯಾವ ಪಕ್ಷಗಳಿದ್ದು ಎಲ್ಲ ಇದೆ ಅವೆಲ್ಲ ಪಕ್ಷಗಳು ಬಾಬರಿ ಮಸೀದಿ ಆಕ್ಷನ್ ಕಮಿಟಿಯ ಜೊತೆ ನಿಂತಿತು, ಒಟ್ಟು ಅವರ ಆ ಪಂಗಡದ ಜೊತೆ ನಿಂತಿತು. ಹೌದು ತಾನೆ? ರಾಜಕೀಯ ಮಾಡಿರುವುದು ಹಿಂದೂ ವಿರೋಧಿಗಳಷ್ಟೇ. ನಾವು ಹಿಂದುತ್ವದ ಎಲ್ಲೂ ರಾಜಕೀಯ ಮಾಡಲಿಲ್ಲ. ಶ್ರೀರಾಮನ ಹೆಸರಲ್ಲಿ ರಾಜಕೀಯ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ. ನಮಗೆ ನಮ್ಮ ಶ್ರದ್ಧಾ ಬಿಂದು
ಹೇಗೆ ಮುಸಲ್ಮಾನರಿಗೆ ಮೆಕ್ಕ ಇದೆಯೋ ಅದೇ ರೀತಿ ಕ್ರೈಸ್ತರಿಗೆ ವ್ಯಾಟಿಕನ್ ಇದೆಯೋ ಅದೇ ರೀತಿ ಹಿಂದೂಗಳಿಗೆ ಅಯೋಧ್ಯೆ ಒಂದು ಶ್ರದ್ಧಾ ಕೇಂದ್ರ, ಅಲ್ಲಿ ನಾವು ಮಂದಿರವನ್ನು ನಿರ್ಮಾಣ ಮಾಡಬೇಕು. ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದು ಹಿಂದೂ ಸಮಾಜಕ್ಕೆ ಮಾಡುವಂತ ಅವಮಾನ. ನಾನು ಆವಾಗಲೇ ಹೇಳಿದಾಗೆ ಇದು ನಮ್ಮ ಹೋರಾಟ. ಈ ಹೋರಾಟವನ್ನ ಕೇವಲ ಒಂದು ರಾಜಕೀಯ ದೃಷ್ಟಿಯಿಂದ, ರಾಜಕೀಯ ಕನ್ನಡಕವನ್ನ ತೆಗೆದು ನೋಡಿ, ರಾಷ್ಟ್ರೀಯತೆಯ ಕನ್ನಡಕದಿಂದ ನೋಡ್ಬೋದಲ್ಲ. ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ, ಯಾರು ರಾಜಕೀಯ ಮಾಡ್ತಾ ಇದ್ದಾರೆ? ಮತ್ತೆ ಇನ್ನೊಂದು ರಾಜಕೀಯದ ಬಗ್ಗೆ ಕೂಡ ಮಾತಾಡ್ತಾ ಹೋದ್ರೆ, ಕಾಂಗ್ರೆಸ್ ಇದುವರೆಗೆ ಹಿಂದೆ ವಿರೋಧಿಸಿತ್ತು, ಅಂದ್ರೆ ರಾಮ ಮಂದಿರ ಆಗಬಾರ್ದು ಅಂತ ವಿರೋಧಿಸಿತ್ತು. ಆದರೆ ಈಗ ಮತ್ತೆ ರಾಮ ಮಂದಿರ ಆಗಬೇಕು ಅಂತ ಹೇಳ್ತಾ ಇದೆ. ಯಾಕೆಂದ್ರೆ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಈ ಎಲ್ಲ ಒಂದು ವಿಚಾರವಾಗಿ ಕಾಂಗ್ರೆಸ್ ಕೂಡ ಈ ಒಂದು ಬೆಂಬಲಿಸ್ತಾ ಇದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ನಾನು ಹೇಳೋದು ಏನೋ ಗೊತ್ತುಂಟು ಸರ್, ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ನಾನು ಮಲ್ಪೆ ದೊಡ್ಡಮಿಂದ ಸುನೀಲ್ ಅಂತ ಹೇಳಿ ಸರ್. ಹಾ, ರಾಮ ಮಂದಿರದ ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳೇನು? ನಾನು ಅಭಿಪ್ರಾಯ, ದಯವಿಟ್ಟು ಅನ್ಸರ್ ಅಹಮದ್ ಅವರಿಗೆ ಒಂದು ನನ್ನ ನೇರವಾದ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕೇಳಿ. ವೈಯಕ್ತಿಕ ದೇಶದಿಂದ ನಾನು ಮಾತಾಡ್ತಿಲ್ಲ ಸರ್. ಇವಾಗ ಭಾರತೀಯ ಪುರಾತತ್ವ ಇಲಾಖೆ, ಹಲೋ, ಹೇಳಿ ಕೇಳ್ತಾ ಉಂಟು. ಭಾರತೀಯ ಪುರಾತತ್ವ ಇಲಾಖೆ ಏನು ಒಂದು ಸಂಶೋಧನೆಯನ್ನು ಮಾಡಿದೆ, ಆ ವಿಚಾರ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅಲ್ವಾ ಸರ್? ಖಂಡಿತ ಹೇಳಿ. ಇವಾಗ ಸುಪ್ರೀಂ ಕೋರ್ಟ್ ನಲ್ಲಿ ಇರುವಂತ ಒಂದು ವಿಚಾರ. ಆದ್ರೆ ಯಾಕೆ ನಾವು ಅದನ್ನು ಅನ್ಯ ಮತೀಯರು ವಿರೋಧಿಸ್ಬೇಕಂತ ಹೇಳಿದ್ರೆ ಅದಕ್ಕೆ ಒಪ್ಪುವಂತ ಒಂದು, ಅವರು ಯಾವ ಆಧಾರದ ಮೇಲೆ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಈ ಆಂದೋಲನ ನಡೀತಾ ಇದೆ, ಅಲ್ಲಿ ತಪ್ಪು ಅಂತ ಹೇಳಿ ಅವರು ಯಾವ ರೀತಿಯಲ್ಲಿ ಒಂದು ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಹೇಳಿ ನನಗೆ ದಯವಿಟ್ಟು ಅವರು ಮಾಡ್ಕೊಳ್ತಾರೆ ಅಂತ ಹೇಳಿ ನಾನು ಈ ನೇರ ಪ್ರಸಾರದಲ್ಲಿ ಕೇಳಿಕ್ ಬಯಸ್ತೇನೆ ಸರ್. ಎಷ್ಟು ಧನ್ಯವಾದಗಳು ಸುನಿಲ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ನೋಡಿ, ಸುನಿಲ್ ಅವರು ಹೇಳಿದ್ರು ಅದು ಭಾರತೀಯ ಪುರಾತತ್ವ ಇಲಾಖೆ ಏನೋ ಹೇಳಿಕೆ ವರದಿ ಖನನವಾಗಿತ್ತು. ಆ ಸಂದರ್ಭದಲ್ಲಿ ಹಿಂದೂ ದೇವಾಲಯ ಇರುವಂತ ಒಂದು ನಾವು ಎಲ್ಲೂ ಸಹ ನೀವು ರಾಮ ಮಂದಿರ ಕಟ್ಟಿ, ಬಾಬರಿ ಮಸೀದಿ ಕಟ್ಟಿ ಅಥವಾ ರಾಮ ಮಂದಿರ ಕಟ್ಟಬೇಡಿ, ಬಾಬರಿ ಮಸೀದಿ ಕಟ್ಟಬೇಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದೇನು, ನಿಮಗೆ ನ್ಯಾಯಾಲಯದಲ್ಲಿ ಇದೆ, ನ್ಯಾಯಾಲಯದಲ್ಲಿ ಇರುವ ಸಮಯದಲ್ಲಿ ನೀವು ಇಂಥ ಸಮಾವೇಶಗಳನ್ನು ಮಾಡಿಕೊಂಡು ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡಿಕೊಂಡು ಜನರಲ್ಲಿ ಒಂದು ವೈಷಮ್ಯವನ್ನು ಬಿತ್ತುವ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಧರ್ಮವನ್ನು ನೀವು ಗೌರವಿಸಿ. ಇಲ್ಲಿ ನಾವು ಸಹ ಅಷ್ಟೇ. ನಾನು ಜಾತ್ಯತೀತೆಯನ್ನು ಪ್ರತಿಪಾದಿಸಿಕೊಂಡು ಬಂದವ ಮೊದಲಿನೂ ಸಹ. ಹಿಂದೂಗಳು ಪ್ರತಿಯೊಂದು ಕಾರ್ಯಕ್ರಮ ಮಾಡಿದ್ರು, ಧರ್ಮ ಸಂಸದ್ ಮಾಡಿದ್ರು, ಎಲ್ಲದಕ್ಕೂ ಸಹ ಇಡೀ ಉಡುಪಿ ಮುಸ್ಲಿಂ ಸಮುದಾಯದ ಪರವಾಗಿ ನಾನು ತಂಪು ಪಾನೀಯವನ್ನು ಮುಂಚೂಣಿಯಲ್ಲಿ ನಿಂತು ನಾನು ವಿತರಿಸಿದಂಥ ವ್ಯಕ್ತಿ. ಆದರೆ ಧರ್ಮದ ವಿಷಯ ಬಂದಾಗ ನಾನು ಎಲ್ಲವನ್ನು ಬಿಟ್ಟು ಧರ್ಮದ ಪರವಾಗಿ ನಿಲ್ಬೇಕಂತ ಬರ್ತದೆ. ಯಾಕಂದರೆ ನಾವು ಸಹ ನನ್ನ ಪ್ರವಾದಿಯವರು ಹೇಳಿಕೊಟ್ಟಿರೋದು ಏನಂತ, ನನ್ನ ಇಸ್ಲಾಂ ಹೇಳಿಕೊಟ್ಟಿರೋದು ಏನಂತಂದರೆ, ನಿಮ್ಮ ಧರ್ಮವನ್ನು ನೀವು ಗೌರವಿಸಿ, ಅದೇ ರೀತಿ ಬೇರೆ ಧರ್ಮವನ್ನು ಅವಹೇಳನ ಮಾಡಬೇಡಿ, ಬೇರೆ ಧರ್ಮವನ್ನು ಗೌರವಿಸಿ. ಒಂದು ವೇಳೆ ಬೇರೆ ಧರ್ಮವನ್ನು ಅವರ ಭಾವನೆಗಳನ್ನು ನೀವು ಗೌರವಿಸುವುದಿಲ್ಲ ಅಂತ ಆದ್ರೆ ನಿಮ್ಮ ಧರ್ಮಕ್ಕೆ ಇದ್ದು ಪ್ರಯೋಜನ ಇಲ್ಲ ಹೇಳ್ತಿದ್ದಾರೆ. ಹಿಂದೂ ಸಮಾಜಕ್ಕೆ ಯಾವುದೇ ಜಾತ್ಯತೀತದ ಪಾಠ ಯಾರಿಂದಲೂ ಅಗತ್ಯ ಇಲ್ಲ. ಯಾಕಂದ್ರೆ ಹಿಂದೂ ಸಮಾಜ ಯಾವತ್ತು ಸರ್ವೇ ಜನ ಸುಖಿನೋಭವ ಅಂತ ಹೇಳ್ಕೊಂಡು ಬಂದಿರುವಂತ ಹಿಂದೂ ಧರ್ಮ. ಇದಕ್ಕೆ ಜಾತ್ಯತೀತೆಯ ಪಾಠ, ಮತ್ತೊಂದು ಧರ್ಮಕ್ಕೆ ಗೌರವ ಕೊಡಿ ಖಂಡಿತವಾಗಿಲ್ಲ. ನಮ್ಮ ದೇಶವನ್ನು ಹಿಂದೂ ರಾಷ್ಟ್ರವಾಗಿದ್ದನ್ನ ನಾವು ಜಾತ್ಯತೀತ ರಾಷ್ಟ್ರ ಅಂದಾಗಿ ಯಾರು ಪ್ರತಿಭಟಿಸಲಿಲ್ಲ. ಇಲ್ಲ ಪರವಾಗಿಲ್ಲ, ನಾವು ಎಲ್ಲರೂ ಒಟ್ಟಿಗಿರ್ತೇವೆ ಅಂತ ನಾವು ಹೇಳಿದವರು. ಹಿಂದೂ ಸಮಾಜ ಯಾವತ್ತು ಬೇರೆ ಧರ್ಮದ ಮೇಲೆ ದ್ವೇಷವನ್ನು ಕಾರಿದವರಲ್ಲ, ಎಂತದೂ ಮಾಡ್ಲಿಲ್ಲ, ನಮ್ಮಿಂದ ಆಗ್ಲೇ ಇಲ್ಲ. ಆದ್ರೆ ಇವರು ಹೇಳ್ತಾರೆ ನಾನು ಧರ್ಮ ಸಂಸತ್ನ ಸಮಯದಲ್ಲಿ ಇದು ತಂಪು ಪಾನೀಯ ಕೊಟ್ಟಿದ್ದೇನೆ, ಮೊನ್ನೆ ಕೂಡ ತಂಪು ಪಾನೀಯವನ್ನು ಕೊಟ್ಟಿದ್ದೇನೆ. ಒಟ್ಟು ಅಂದ್ರೆ ಈ ರೀತಿಯ ಒಂದು ಕಾರ್ಯಾಚರಣೆಗಳು ನೀವು ಸೌಹಾರ್ದಯುತಕ್ಕೋಸ್ಕರ ಮಾಡಿದ್ದ ಅಥವಾ ಆ ಒಂದು ತಂಪು ಪಾನೀಯ, ಒಟ್ಟು ಆ ಒಂದು ಏನು ವಿಚಾರ ಇದೆ ಅದು ಒಂದು ಹಿಡನ್ ಅಜೆಂಡಾನು. ಒಟ್ಟು ಇವರ ಮಾತುಗಳನ್ನ ಕಟ್ಟಿ ಹಾಕ್ಬೇಕು ಎಲ್ಲಿಯೋ. ನಾವು ಈ ರೀತಿ ನಮ್ಮ ಮರ್ಜಿಗೆ ಒಳಗಾಗಿ ಇವರು ಮಾತನ್ನ ಹೇಳಬಾರದು. ಅಂತದೇನಾದ್ರೂ ಇದೆಯಾ? ಸಾರ್ವಜನಿಕರಿಂದ ಒಂದು ಕರೆ ಇದೆ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಸರ್ ನಮಸ್ಕಾರ, ನಾನು ಸಂತೋಷ್ ಶೆಟ್ಟಿ ಅಂತ ಮೊಳಹಳ್ಳಿ ಕುಂದಾಪುರದಿಂದ ಮಾತಾಡ್ತೇನೆ. ರಾಮ ಮಂದಿರದ ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳೇನು? ಸರ್, ಏನಂತ ಹೇಳಿದ್ರೆ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಬೇಕಂತದ್ದು ಅದು ಒಂದು ಪುರಾಣ ಪ್ರಸಿದ್ಧ. ಯಾಕೆಂತ ಹೇಳಿದ್ರೆ ಧಾರ್ಮಿಕ ದತ್ತಿ ಇಲಾಖೆ, ಪುರಾತತ್ವ ಇಲಾಖೆ ಒಂದು ಶೋಧನೆ ಮಾಡಿ ನಂತರದಲ್ಲಿ ಇಲ್ಲೊಂದು ರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು, ಅಯೋಧ್ಯೆಯಲ್ಲಿ ರಾಮನ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡ್ಬೇಕಂತ ಖಡಾಖಂಡಿತವಾಗಿ ಸುಪ್ರೀಂ ಕೋರ್ಟ್ ಕೂಡ ಈಗ ವಾದದಲ್ಲಿದ್ರೂ ಕೂಡ ಜನರ ಅಭಿಪ್ರಾಯಕ್ಕೆ ಒಂದು ಸಂಗ್ರಹಣೆ ಮಾಡಿ ಆನಂತರದಲ್ಲಿ ನ್ಯಾಯ ಸಮ್ಮತವಾದಂತ ರೀತಿಯಲ್ಲಿ ಒಂದು ಪ್ರಕ್ರಿಯೆ ನಡೀತಾ ಇದೆ.
ಆದ್ರೆ ಇವತ್ತು ಮಂಗಳೂರಿನಲ್ಲಿ ಆದಂತಹ ಸಾರ್ವಜನಿಕ ಒಂದು ಸಭೆಯನ್ನ ನಾವು ಕೂಲಂಕಷವಾಗಿ ನೋಡಿದಾಗ ರಾಮನ ಮೂರ್ತಿಯನ್ನ ಕದ್ದುಕೊಂಡು ಬಂದು ಅಲ್ಲಿ ಇಟ್ಟಿದ್ದಾರೆ ಅಂತೇಳಿ ಒಂದು ವಿಚಾರವಾದಿಗಳು ಹೇಳ್ತಾರೆ. ಆದ್ರೆ ಈ ಮಾತಿನ ಅರ್ಥ ಏನಂದ್ರೆ ಹಿಂದೂ ಮುಸ್ಲಿಂಗಳ ಮಧ್ಯೆ ವೈಷಮ್ಯದ ಬೀಜ ಬಿತ್ತುವಂತ ಕೆಲಸ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ. ಯಾಕೆ ಈ ರಾಜಕೀಯದ ವೈಷಮ್ಯದಲ್ಲಿ ಹಿಂದೂ ಮುಸ್ಲಿಂಗಳ ಹೊಡೆದಾಟವನ್ನ ಕರಾವಳಿಯಲ್ಲಿ ನಡೆದಿರುವಂತ ಒಂದು ಕ್ಷುಲ್ಲಕ ಕಾರಣಗಳಿಗೆ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಒಂದು ವಿಚಾರವನ್ನ ಎಳಿತಾ ಇದಾರ ಅಂತ ಅನಿಸ್ತಾ ಇದೆ. ಯಾಕೆ ಈ ಒಂದು ಮೊದಲು ಒಂದ್ ಕಾಲದಲ್ಲಿ ಹೇಳ್ತಾ ಇದ್ದಾರೆ ಈ ದೇವಾಲಯಗಳನ್ನ ನಾವು ಒಂದು ಉತ್ತಮ ವಾತಾವರಣದಲ್ಲಿ ನಿರ್ಮಾಣ ಮಾಡಬೇಕು, ದೇವಸ್ಥಾನದ ಒಳಗಡೆ ಹೋದ್ರೆ ನಮ್ಗೆ ಯಾವುದೇ ರೀತಿಯ ಭಂಗ ಆಗ್ಬಾರ್ದು, ಶಾಂತಿಯ ಸಂಕೇತ, ಈಗೆಲ್ಲ ಹೇಳ್ತಾರೆ. ಈ ವಿಚಾರವಾದಿಗಳು ಹೇಳ್ತಾರೆ, ಬಟ್ ಆದ್ರೆ ಅದನ್ನ ನಡೆಸ್ಕೊಳ್ಳುವಂತ ರೀತಿ ಇದೆಯಲ್ಲ ತುಂಬಾ ತಪ್ಪು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿನ ವಿಚಾರದಲ್ಲಿ ಮಂಗಳೂರಿನಲ್ಲಾಗುವಂತ ಒಂದು ಸಾರ್ವಜನಿಕ ಸಭೆಯಲ್ಲಿ ಒಬ್ರು ಹೇಳ್ತಾರೆ ರಾಮನ ಮೂರ್ತಿಯನ್ನ ಕತ್ಕೊಂಡು ಬಂದು ರಾತ್ರಿ ಇಟ್ಟಿದ್ದಾರೆ ಅಂತೇಳಿ ಹೇಳ್ತಾರೆ. ಆದ್ರೆ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಮೂರ್ತಿಯನ್ನ ನಾವು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಅಲ್ಲಿ ಬ್ರಹ್ಮಕಲಶೋತ್ಸವ ಆಗ್ಬೇಕು, ಅಲ್ಲಿ ತನ್ನದೇ ಆದಂತ ಸಿದ್ಧಾಂತ ಇದೆ, ಒಂದು ಪ್ರಾಚಾರ್ಯರು ಹೇಳಿದಂತ ಒಂದು ಕ್ರಮಗಳಿರುತ್ತೆ. ಇವೆಲ್ಲ ಒಂದು ಮೂರ್ತಿ ತಗೊಂಡು ಆರ್ಡಿನರಿಯಾಗಿ ಇರ್ತಾರ ಅಂತ ಹೇಳಿದ್ರೆ ಅಲ್ಲಿ ಅದಕ್ಕೊಂದು ಕ್ರಮ ಬೇಕು. ಅದನ್ನಿಲ್ಲ ಅಂತ ಹೇಳಿದ್ರೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಏನೋ ಬಾಯಿ ಬಂದಾಗಿ ಮಾತಾಡ್ಬಿಟ್ಟು ಸಮುದಾಯಗಳ ಮಧ್ಯೆ ಒಂದು ಕ್ಷುಲ್ಲಕ ಕಾರಣ ತರುವಂತದ್ದು ಅಥವಾ ಒಂದು ಗಲಾಟೆಯನ್ನ ಎಬ್ಸಿರುವಂತದ್ದು. ಯಾಕೆ ಕರಾವಳಿ ಯಾವಾಗ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಗಲಾಟೆ ಎಬ್ಸಲಿಕ್ಕೆ ಪ್ರೇರಣೆ ಆಗ್ತಾ ಇದೆ? ಯಾಕೆ? ಉದಾಹರಣೆ ನಾನು ಇನ್ನೊಂದು ಹೇಳ್ತೀನಿ. ಅಲ್ಲಿ ಬಾಬ್ರಿ ಮಸೀದಿನೇ ಆಗ್ಲಿ, ರಾಮ ಮಂದಿರನೇ ಆಗ್ಲಿ, ನಾರ್ಮಲ್ ಸಾರ್ವಜನಿಕರಿಗೆ ಏನ್ ಲಾಭ ಇದೆ? ಯಾರಿಗೂ ಅಲ್ಲಿ ₹1 ಲಾಭ ಇಲ್ಲ. ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮ ಇಲಾಖೆ ಅದನ್ನ ದತ್ತು ತೆಗೆದುಕೊಂಡು ನಂತರದಲ್ಲಿ ಅದರಲ್ಲಿ ಹಣವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಹೋಗ್ತದೆ ಹೊರತು ಸಾರ್ವಜನಿಕ ಒಬ್ಬ ಬಡ ಕಾರ್ಮಿಕನಿಗಿರ್ಬೋದು ಅಥವಾ ಬಡ ದಿನಗೂಲಿ ಕಾರ್ಮಿಕರಿರ್ಬೋದು ಅಥವಾ ಸಾರ್ವಜನಿಕ ಒಂದು ಪೊಲಿಟಿಕಲ್ ಮೆಂಬರಿಗಿರ್ಬೋದು ಏನ್ ಲಾಭ ಇದೆ? ಪತ್ರಿಕೆಗಳಲ್ಲಿ ನೋಡ್ಬೋದು, ದೃಶ್ಯ ಮಾಧ್ಯಮದಲ್ಲಿ ನೋಡ್ಬೋದು ಗಲಾಟೆಗಳನ್ನ, ನಮ್ಮ ಹೊಡೆದಾಟವನ್ನ ಮಾಡ್ಬೋದು. ಹಿಂದೂ ಮುಸ್ಲಿಂಗಳ ಮಧ್ಯೆ ವೈಷಮ್ಯದ ಬೀಜವನ್ನ ಬಿತ್ತಲಿಕ್ಕೆ ಮಂದಿರಗಳು, ಬಾಬ್ರಿ ಮಸೀದಿಗಳು ಕಾರಣವಾಗ್ತದೆ ಅಂತ ಹೇಳಿದ್ರೆ ಹಿಂದೂಗಳ ಅಥವಾ ಮುಸ್ಲಿಂ ಅವರ ಒಂದು ಶಾಂತಿಗೆ ಭಂಗ ತರುವಂತ ವಿಚಾರಗಳೇ ನಡೀತಿದೆ ಅಂತ ಹೇಳಿದ್ರೆ ಅದ್ರ ಶಾಂತಿಯ ನೆಲೆ ಎಲ್ಲ ಆಗ್ತಾ ಇದೆ? ದೇವಸ್ಥಾನಗಳೆಲ್ಲ ಆಗ್ತಾ ಇದೆಯಾ? ಉದಾಹರಣೆಗೆ ಮಸೀದಿಗಳೆಲ್ಲ ಆಗ್ತಾ ಇದೆಯಾ? ದೇವಸ್ಥಾನ ಕಟ್ಟು ವಿಚಾರದಲ್ಲಿ ಇಷ್ಟು ಗಲಾಟೆ ಆಗ್ತದೆ ಅಂತ ಹೇಳಿದ್ರೆ ಒಂದು ಕಾಮನ್ ಮ್ಯಾನ್ ಇವತ್ತು ದೇವಸ್ಥಾನಕ್ಕೆ ಹೋಗಿ ಒಂದು ನ್ಯಾಯ ದೇವತೆಯ ಅಂಗಳದಲ್ಲಿ ಕೂತ್ಕೊಂಡು ಒಂದು ಯಾವುದೇ ರೀತಿಯ ಕಾರಣ ಇದಿಲ್ದೆ ಗಲಭೆ ಇಲ್ದೇನೆ ಕೂತ್ಕೊಂಡು ಬರ್ಬೇಕಂತೇಳಿ ಈ ಗಲಭೆಗೆ ಪ್ರಾರಂಭೋತ್ಸವದಲ್ಲೇ ಈ ತರ ಗಲಭೆ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಅಲ್ಲಿ ವಿಚಾರವಾದಿ ಇರ್ಬೋದು ಅಥವಾ ಒಳ್ಳೆ ಮನಸ್ಸಿಂದ ದೇವಸ್ಥಾನಕ್ಕೆ ಹೋಗಿ ಬರುವಂತ ಕಾರ್ಯಗಳು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕೆ ಹಿಂದೂ ಮುಸ್ಲಿಂಗಳ ಮಧ್ಯೆ ವೈಷಮ್ಯದ ಬೀಜವನ್ನ ಬಿತ್ತುವಂತ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ? ರಾಜಕೀಯನ್ನ ಯಾಕೆ ತರ್ತಾ ಇದ್ದಾರೆ? ದೇವಸ್ಥಾನಗಳು ಎಲ್ಲಿ ನಿರ್ಮಾಣ ಬೇಕು ಅಲ್ಲಿಯೇ ನಿರ್ಮಾಣ ಬೇಕು, ಮಸೀದಿಗಳು ಎಲ್ಲಿ ನಿರ್ಮಾಣ ಬೇಕು ಅಲ್ಲಿಯೇ ನಿರ್ಮಾಣಗಳು. ಯಾವುದೇ ವಿಚಾರವಾದಿಗಳು ಮಾತಾಡ್ಲಿ, ಯಾವುದೇ ಸಂಘಟನೆಗಳನ್ನು ಮಾತಾಡ್ಲಿ, ಯಾವುದೇ ಸಂಘಟನೆ ಮುಖಂಡರೇ ಮಾತಾಡ್ಲಿ, ನ್ಯಾಯಯುತವಾಗಿ ಕೋರ್ಟಿಂದ ಏನ್ ಆರ್ಡರ್ ಬರುತ್ತೆ ಅದಾದ್ರೇನೆ ಸಮಾಜಕ್ಕೂ ಉತ್ತಮ, ನಾಗರಿಕಕ್ಕೂ ಉತ್ತಮ, ಸಮುದಾಯಕ್ಕೂ ಉತ್ತಮ. ಅದನ್ನ ಬಿಟ್ಟು ನಾವು ಕ್ಷುಲ್ಲಕ ಕಾರಣಗಳಿಗೆ ಹೊಡೆಯು ಬಡಿಯುವಂತ ಕೆಲಸಗಳಾದ್ರೆ ಮುಂದಿನ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ, ಮಂದಿರಗಳಲ್ಲಿ ಬಡದಾಟ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಕ್ಷುಲ್ಲಕ ಕಾರಣವಾಗುವುದು ಅಂತೂ 100%. ಜನ್ಮಭೂಮಿ ಆಂದೋಲನ, ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ರಾಮ ಜನ್ಮಭೂಮಿಯ ಆಂದೋಲನ ಕ್ಷುಲ್ಲಕ ಅಂತ ಹೇಳ್ತಾರೆ. ಈ ರೀತಿ ಅವ್ರು ಹೇಳ್ತಾ ಇದ್ರು ಇದರಿಂದ ಲಾಭ ಯಾರಿಗೆ? ಇದೇನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾ ಇಲ್ಲ ಅಯೋಧ್ಯೆಯಲ್ಲಿ, ಅವ ಪ್ರವಾಸೋದ್ಯಮ ಇಲಾಖೆ ಕೊಡಬೇಕು. ಇದು ಹಿಂದೂಗಳ ಶ್ರದ್ಧೆ, ಇದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾ ಇಲ್ಲ, ವಾಣಿಜ್ಯದ ಕೇಂದ್ರ ಅಲ್ಲ ಅದು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಉಡುಪಿಯವರಿಗೆ, ಕರಾವಳಿಯವರಿಗೆ ಯಾವುದೇ ಲಾಭ ಇಲ್ಲ, ಲಾಭ ಇರ್ತಕ್ಕಂಥದ್ದು ಬೇರೆಯವರಿಗೆ, ಇದು ವ್ಯವಸ್ಥಿತವಾದಂತಹ ಒಂದು ಕ್ಷುಲ್ಲಕ ಕಾರಣ ಅಂತಕ್ಕಂಥ ಮಾಹಿತಿಗಳನ್ನ ಅವರ ವಿವೇಚನೆಗೆ ಬಿಟ್ಟಿದ್ದು. ಅವರು ಹಿಂದುವಾಗಿ ಆ ರೀತಿ ಆಲೋಚನೆ ಮಾಡಿದ್ರೆ ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಅದರಿಂದ ಲಾಭ ಇದೆಯೋ ನಷ್ಟ ಇದೆಯೋ ಲಾಭದ ವಿಚಾರ ಅಲ್ಲ, ಇದು ಶ್ರದ್ಧೆಯ ವಿಚಾರ, ಇದು ಭಕ್ತಿಯ ವಿಚಾರ. ರಾಮ ನಮ್ಮ ದೇವರು, ಇದರ ಲಾಭ ಏನಿದೆ? ಲಾಭದ ವಿಚಾರ ಎಲ್ಲಿ ಬಂತು? ನಿಮ್ಮ ಶ್ರದ್ಧೆ ನಾವು ಗೌರವಿಸ್ತೇವೆ, 4 ವರ್ಷದಿಂದ ನಿಮ್ಮ ಶ್ರದ್ಧೆ ಎಲ್ಲಿ ಹೋಗಿತ್ತು ನನ್ನ ಪ್ರಶ್ನೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಬಿಜೆಪಿಯವರು ಪ್ರಚಾರವಾದ ಗಿಮಿಕ್ ಅನ್ನ ಬಳಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮಾತುಗಳನ್ನು ಕೇಳ್ತೇನೆ. ಕಾಂಗ್ರೆಸ್ನವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗಲೂ ಕೂಡ ಈ ರಾಮ ಮಂದಿರವನ್ನು ಮಾಡಿರಲಿಲ್ಲ. ನಂತರದ ದಿನಗಳಲ್ಲಿ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದವರು ಬಾಬ್ರಿ ಮಸೀದಿ ಆಗಬೇಕು ಅಂತ ಒಮ್ಮೆ ಹೇಳಿದಂಥವರು ಈಗ ಮತ್ತೆ ರಾಮ ಮಂದಿರ ಆಗಬೇಕು ಅಂತ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ವಿರುದ್ಧ ಪ್ರಚಾರದ ಗಿಮಿಕ್. ನಾನು ಒಂದು ವಿಷಯ ಹೇಳ್ತೇನೆ, ರಾಮ ಮಂದಿರ ಬಾಬ್ರಿ ಮಸೀದಿಯ ವಿಷಯದಲ್ಲಿ ಇವತ್ತಿನ ದಿನ ರಾಜಕೀಯ ಪಕ್ಷಗಳು ಬದಿಗೋಗ್ಬೇಕು. ಅಲ್ಲಿಯ ಸಾರ್ವಜನಿಕರು ಈ ವಿಷಯವನ್ನು ಬಿಡಬೇಕು. 48 ಗಂಟೆ ಒಳಗಡೆ ಈ ಸಮಸ್ಯೆ ಬಗೆಹರಿಯುವಂತ ವಿಷಯ. ಈ ವಿಚಾರವಾಗಿ ಮತ್ತೆ ಮಾತಾಡ್ತೇನೆ. ಅದಕ್ಕೂ ಮುನ್ನ ಒಂದು ವಿರಾಮವನ್ನು ತೆಗೆದುಕೊಂಡು ಬರೋಣ. ಕರೆಂಟ್ ಅಫೇರ್ಸ್ ನಲ್ಲಿ ರಾಮ ಮಂದಿರದ ವಿಚಾರವಾಗಿ ಇನ್ನಷ್ಟು ಮಾತಾಡೋದು ಬಾಕಿ ಇದೆ. ಅದಕ್ಕೂ ಮುನ್ನ ಕರೆಂಟ್ ಅಫೇರ್ಸ್ ನಲ್ಲಿ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾನು ಈಗಾಗಲೇ ಮಾತಾಡ್ತಾ ಇದ್ದ ಹಾಗೆ ನಾವೆಲ್ಲರೂ ಮಾತಾಡ್ತಾ ಇದ್ವಿ ರಾಮ ಮಂದಿರದ ವಿಚಾರವಾಗಿ ಮತ್ತು ಅದರ ನಿರ್ಮಾಣದ ವಿಚಾರವಾಗಿ ಹಲವು ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮಾತಾಡ್ತಾ ಹೋದರೆ ಕಾಂಗ್ರೆಸ್ ಪಕ್ಷ ಕೂಡ ಪ್ರಚಾರದ ಒಂದು ಗೀಳಿಗೆ ಬಿದ್ದಿದೆ ರಾಮ ಮಂದಿರದ ವಿಚಾರವಾಗಿ ಅಂತ. ವಿರಾಮದಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಾನು ಆಗಲೇ ಹೇಳಿದಾಗೆ ಈ ವಿಷಯ ಬಾಬರಿ ಮಸೀದಿ ರಾಮ ಮಂದಿರ ವಿಷಯದಲ್ಲಿ ರಾಜಕೀಯ ಪಕ್ಷಗಳು ಎಲ್ಲ ಬದಿಗೆ ಹೋಗಬೇಕು. ಅಲ್ಲಿಯ ಸಾರ್ವಜನಿಕರೇ ಕೇವಲ ಹಿಂದೂಗಳಿಗೆ ಮುಸಲ್ಮಾನರಿಗೆ ಮಾತ್ರ ಈ ವಿಷಯವನ್ನು ಬಿಟ್ಟು ಕೊಟ್ಟದೇ ಹೋದಾದರೆ ಕೇವಲ 48 ಗಂಟೆ ಒಳಗೆ ಈ ಸಮಸ್ಯೆ ಪರಿಹಾರ ಕಾಣ್ತದೆ. ಆದರೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ರಾಜಕೀಯ ಪಕ್ಷದವರಿಗೆ ಮನಸ್ಸಿಲ್ಲ. ಇವರು ಪರಿಹಾರವನ್ನು ಹುಡ್ಕೊಂಡ್ರೂ ಸಹ ಅವರು ಬಿಡುವುದಿಲ್ಲ. ಅಂಥ ಸನ್ನಿವೇಶ ನಮ್ಮ ಭಾರತದಲ್ಲಿ ನಿರ್ಮಾಣವಾಗಿದೆ. ಬಹುಶಃ ಅದೇ ನಮ್ಮ ಭಾರತದ ಒಂದು ದೊಡ್ಡ ದುರಂತ ಅಂತಲೇ ಹೇಳ್ಬೋದು. ಆದರೆ ರಾಜಕೀಯ ಪಕ್ಷಗಳು ಎಂಟ್ರಿ ಆಗದೆ ಈ ಸಮಸ್ಯೆ ಬಗೆಹರಿಯುತ್ತಾ? ಆಗ್ಬಾರ್ದು ಹೇಳುದು, ಯಾಕೆ ಆಗ್ಬೇಕು? ಅಲ್ಲ, ಬಗೆಹರಿಯುತ್ತಾ? ಇವತ್ತು ಡಿಲೇ ಮಾಡ್ತಾ ಇರೋರು ಯಾರು? ಇದೇ ಕಾಂಗ್ರೆಸ್ಸಿನ ಕಪಿಲ್ ಸಿಬಲ್ ರವರು ಈ ವಿಚಾರಣೆಯನ್ನ ಮುಂದೂಡ್ಬೇಕಂತ ಅವ್ರು ಬದಿಗೆ ಹೋಗ್ಬೇಕು. ಅವ್ರು ಮಧ್ಯಕ್ಕೆ ಬಂದ್ರಿಂದ ಸಮಸ್ಯೆ ಆಗ್ತಾ ಇರೋದಲ್ವಾ? ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ಬದಿಗೆ ಹೋಗ್ಲಿ. ಮುಸಲ್ಮಾನ ಶ್ರದ್ಧೆ ಇಬ್ರು ನೋಡ್ಕೊಳ್ಳಿ ಏನಂತೇಳಿ. ಸಾರ್ವಜನಿಕರ ಒಂದು ಕರೆ. ಸರ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಸರ್ ನಮಸ್ತೆ, ನಾವು ಉಡುಪಿಯಿಂದ. ನಿಮ್ಮ ಹೆಸರು? ಹಬೀಬ್ ಅಂತ. ರಾಮ ಮಂದಿರದ ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳೇನು? ಸರ್, ರಾಮ ಮಂದಿರದ ವಿಚಾರವಾಗಿ ನಮ್ಮ ಅಭಿಪ್ರಾಯ ಏನಂದ್ರೆ, ನೀವು ಮಾಡುವ ಚರ್ಚೆ ಫಸ್ಟ್ ರಾಮ ಮಂದಿರ ಸಂಬಂಧಪಟ್ಟದ್ದ ಅಥವಾ ಇನ್ನೊಂದು ಧರ್ಮದ ಅವಹೇಳನಕಾರಿ ಇದು ಮಾಡ್ಲಿಕ್ಕೆ ಮಾಡಿದ್ದ? ರಾಮ ಮಂದಿರದ ವಿಚಾರವಾಗಿ. ಆದ್ರೆ ರಾಮ ಮಂದಿರದ ವಿಚಾರವಾಗಿ ಮಾತಾಡ್ತಾ ಹೋದ್ರೆ ಈ ಎಲ್ಲ ವಿಷಯಗಳು ತೆರೆದುಕೊಳ್ತಾ ಹೋಗುತ್ತೆ. ಕಾರಣ ಅಂತಂದ್ರೆ ಇತಿಹಾಸಗಳನ್ನ ಕೆದಕ್ತಾ ಹೋದ್ರೆ ಈ ಎಲ್ಲ ವಿಚಾರಗಳು ಬರ್ತಾ ಹೋಗುತ್ತೆ. ಕರೆಕ್ಟ್, ಒಂದು ಎಲ್ಲ ವಿಷಯ ಬರ್ತಾ ಹೋಗ್ತಾ ಉಂಟು. ಅವರೊಬ್ಬ ಅಲ್ಲಿ ಕೂತ್ಕೊಂಡಿದ್ದಾರೆ, ಯಾರೋ ಪ್ರದೀಪ್ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ ಇಸ್ಲಾಂ ಧರ್ಮವಲ್ಲ, ಇಸ್ಲಾಂ ಧರ್ಮವೇ ಅಲ್ಲ ಅಂತ ಹೇಳಿ. ಇಸ್ಲಾಂ ಧರ್ಮ ಅಲ್ಲ ಅಂತ ಹೇಳಿಕ್ ಹೋಗುದಾದ್ರೆ ಅವ್ರು ಫಸ್ಟ್ ಅವರ ಧರ್ಮ ಹಿಂದೂ ಧರ್ಮದ ಬಗ್ಗೆ ಅವರು ಏನಾದ್ರು ಕಲಿತಿದ್ದಾರಾ? ಹಿಂದೂ ಧರ್ಮದ ಗ್ರಂಥಗಳನ್ನು ಓದಿದ್ದಾರಾ? ಅದು ಓದಿದ್ದಿದ್ರೆ ನಿಜವಾಗಿ ಅವರಿಗೆ ಹಿಂದೂ ಗ್ರಂಥಗಳನ್ನೆಲ್ಲ ಓದಿ ತಿಳಿದಿದ್ರೆ ಅವರು ನಿಜವಾಗಿ ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡ್ಲಿಕ್ಕೆ ಹೋಗುದಿಲ್ಲ, ಇನ್ನೊಂದು ಧರ್ಮದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇನ್ನು ಇಸ್ಲಾಂ ಭಯೋತ್ಪಾದಕರು ಅಂತ ಹೇಳುವುದಲ್ಲ. ಭಯೋತ್ಪಾದಕರೇ, ಅವರಿಗೆ ಧರ್ಮ ಇಲ್ಲ, ತಿಳಿತೆ. ಏನಂತ ಹೇಳಿದ್ರೆ ರಾಮ ಮಂದಿರದ ಬಗ್ಗೆ 4.5 ವರ್ಷ ಸಿಕ್ಕಾಯ್ತು. ಈಗ ಬಿಜೆಪಿ ಸರ್ಕಾರ ಬಂದಲ್ಲಿ, ಸರ್ಕಾರ ಬರುವಾಗ ಏನ್ ಹೇಳಿತ್ತು, ರಾಮ ಮಂದಿರವನ್ನು ನಾವು ನಿರ್ಮಿಸುತ್ತೇವೆ ಅಂತ ಹೇಳಿ. ಈಗ ಚುನಾವಣೆ ಬರುವಾಗ ಅದು ಅವರಿಗೆ ಬೇಕಾಯ್ತು. ಇಲ್ಲದಿದ್ರೆ ಅದರ ವಿಷಯದಲ್ಲಿ ಈಗ 4.5 ವರ್ಷದಲ್ಲಿ ಅವರಿಗೆ ಪ್ರತಿಭಟನೆ ಎಲ್ಲ ಮಾಡುವುದಿತ್ತಲ್ಲ. ವಾಜಪೇಯಿ ಸರ್ಕಾರ ಇತ್ತು. ಮತ್ತೊಂದು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಉಂಟು. ತ್ರಿವಾಳಿ ತಲಾಕ್ ಅಂತ ಬರುವಾಗ ಸುಪ್ರೀಂ ಕೋರ್ಟ್ ಹೇಳಿದಲ್ಲ ಸರಿ ಅಂತಾಯ್ತು. ಸುಪ್ರೀಂ ಕೋರ್ಟ್ ಈಗ ಶಬರಿಮಲೆ ತೀರ್ಪು ಕೊಡುವಾಗ ಸುಪ್ರೀಂ ಕೋರ್ಟ್ ಸರಿ ಇಲ್ಲ ಅಂತಾಯ್ತು. ಇದು ಲೇಟ್ ಮಾಡ್ತಿದ್ದೆ ಯಾವುದು, ನಮ್ಮ ಶ್ರೀರಾಮ ಮಂದಿರದ್ದು ಇದು ಲೇಟ್ ಮಾಡ್ತಾ ಇದೆ, ಕೇಸ್ ಕ್ಲೋಸ್ ಮಾಡ್ಲಿಕ್ಕೆ ಲೇಟ್ ಮಾಡ್ತಾ ಇದೆ ಅಂತ ಹೇಳುವಾಗ ಸುಪ್ರೀಂ ಕೋರ್ಟ್ ಸರಿ ಇಲ್ಲ. ಹಾಗಾದ್ರೆ ಇಸ್ಲಾಂನ ಬಗ್ಗೆ ವಿರುದ್ಧವಾಗಿ ಕೋರ್ಟ್ ತೀರ್ಪು ಕೊಡುವಾಗ ಕೋರ್ಟ್ ಹೇಳಿದಲ್ಲ ಸರಿ. ಇಸ್ಲಾಮಿನ ಬಗ್ಗೆ ಏನಾದ್ರು ಇದು ಮಾಡಿದ್ರೆ ಇವರಿಗೆ ಕೋರ್ಟ್ ಸರಿ. ಇಸ್ಲಾಮಿನ ಇವ್ರದ್ದು ಹಿಂದೂಗಳ ಪರವಾಗಿ ಏನಾದ್ರು ಕೋರ್ಟ್ ಇದು ಮಾಡಿದ್ರೆ ಕೋರ್ಟ್ ಸರಿ ಇಲ್ಲ ಅಂತ ಆಯ್ತು. ಹಾಗಾದ್ರೆ ಕಾನೂನಿಗೆ ಬೆಲೆ ಇಲ್ವಾ? ಧನ್ಯವಾದ ಸ್ಪಂದನ ವಾಹಿನಿ ಜೊತೆ. ಯಾವುದೇ ಇರ್ಲಿ, ಉಡುಪಿಯಲ್ಲಿ ಈಗ ಬೇಕಾದಷ್ಟು ಒಂದು ಚರ್ಚೆಗೆ ಗ್ರಾಸವಾದ ವಿಷಯ ಇದೆ. ಅದನ್ನ ಬಿಟ್ಟು ಸುಮ್ಮನೆ ಇದನ್ನೆಲ್ಲ ಯಾಕೆ ಬೇಕಾಯ್ತಲ್ಲ? ಇದು ಒಂದು ವಿಷಯವೇ ಅಲ್ಲ ಸರ್. ಉಡುಪಿಯಿಂದಲೂ ಕೂಡ ಎಷ್ಟೋ ಮಾಹಿತಿಗಳು ಸಿಗ್ಬಹುದು, ಅದ್ರ ವಿಚಾರವಾಗಿ ಮಾತಾಡ್ತಾ ಇರುವಂತದ್ದು. ನಾನು ಹೇಳಿ ಪ್ರದೀಪ್ ಅವರೇ, ಇವರೇ ಶ್ರೀನಾಥ್ ಭಟ್ ಅವರೇ, ಹೇಳಿ. ಒಂದು ವೇಳೆ ಈಗ ಒಬ್ರು ಇನ್ನೊಂದು ಧರ್ಮವನ್ನು ದೂರುವಾಗ ಒಂದು ನೀವು ಆಂಕರ್ ಆಗಿ ನಿಮಗೂ ಇನ್ನೊಂದು ಧರ್ಮದ ಬಗ್ಗೆ ಕರೆಕ್ಟ್ ಮಾಹಿತಿ ಇರ್ಬೇಕು. ನೀವು ಅದು ಹಾಗಲ್ಲ ಹೀಗೆ ಹೇಳುವವರಾಗಿರ್ಬೇಕು. ನೀವು ಅದರ ವಿಷಯದಲ್ಲಿ ನೀವು ಏನು ಹೇಳ್ತಾ ಇಲ್ಲ, ನೀವು ಸುಮ್ಮನೆ ಕುತ್ಕೊಳ್ತಿದ್ದೀರಿ. ಅನ್ಸರ್ ಅಹಮದ್ ಕರೆಕ್ಟ್ ಹೇಳ್ತಾ ಇದ್ದಾರೆ ಪಾಯಿಂಟ್. ನಾನೀಗ ಅನ್ಸರ್ ಅಹಮದ್ ಕೂಡ ನಾನು ಸಪೋರ್ಟ್ ಮಾಡಿ ಮಾತಾಡಲ್ಲ, ಪ್ರದೀಪ್ ಅವರ ಸಪೋರ್ಟ್ ಕೂಡ ಮಾತಾಡಲ್ಲ. ಆದ್ರೆ ನೀವೀಗ ಯಾರ ಪರವಾಗಿ ಸಪೋರ್ಟ್ ಆಗಿ ಮಾತಾಡಿದ್ರಿ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನೀವು ಹೇಳಿರುವಂತದ್ದು ನೋಡಿದ್ರೆ ಇವರಿಬ್ರು ಸರಿ ಇಲ್ಲ, ಇವರಿಬ್ರು ಸರಿ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ನೀವು ಮಾತಾಡ್ತಾ ಇರುವಂತದ್ದು. ಸರ್, ನಾನು ಇಬ್ರು ಸರಿ ಇಲ್ಲ, ಇಬ್ರು ಸರಿ ಇದ್ದಾರೆ ಅಂತ ಹೇಳುದಲ್ಲ. ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನಕಾರಿ ಮಾಡುವಾಗ ಅದನ್ನು ನಾವು ನಮ್ಮ ಧರ್ಮವನ್ನು ನಾವು ಫಸ್ಟ್ ತಿಳ್ಕೊಳ್ಬೇಕು. ಈಗ ನಮ್ಮ ಧರ್ಮದಲ್ಲಿರುವ ಗ್ರಂಥಗಳನ್ನು ನಾವು ಕರೆಕ್ಟ್ ಆಗಿ ನಾವು ಕಲ್ತಿದ್ರೆ, ಅದರ ಕರೆಕ್ಟ್ ಆಗಿ ಅದರ ಆಳಕ್ಕೆ ಹೋಗಿ ನಾವು ಕಲ್ತಿದ್ದವರಾದ್ರೆ ನಾವು ಇನ್ನೊಂದು ಧರ್ಮವನ್ನು ಯಾವತ್ತಿಗೂ ನಾವು ದೂರೋದಿಲ್ಲ. ಪ್ರತಿಯೊಂದು ಧರ್ಮದಲ್ಲಿಯೂ ಶಾಂತಿ, ಅನ್ಯ ಧರ್ಮದವರನ್ನು ಗೌರವಿಸುವಂತಾನೆ ಹೇಳಿಕೊಡ್ತದೆ. ಯಾವ ಧರ್ಮ ಕೂಡ ಯಾವ ಧರ್ಮವನ್ನು ದೂರುವುದಿಲ್ಲ. ಖಾಲಿ ರಾಜಕೀಯ ಪ್ರೇರಿತವಾಗಿ ಈ ತರದ್ದು ಆಗ್ತಾ ಇರುವುದಷ್ಟೇ.
ಇದು ಖಾಲಿ ರಾಜಕೀಯ ಗಿಮಿಕ್. ಎಸ್, ಧನ್ಯವಾದ ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಎಸ್, ಈಗಾಗಲೇ ಅವರು ಹೇಳಿದ್ರು, ಹಾಗಾದ್ರೆ ಈ ಒಂದು ಮುಸ್ಲಿಂ ಸಂಘಟನೆಗಳು ಏನಿದೆ ಅವ್ರು ಯಾರನ್ನು ಕೂಡ ದೂರ್ಲಿಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಈ ಒಂದು ಮಾತಿನಿಂದ ಉದ್ಭವ ಆಗುತ್ತೆ. ಯಾಕೆ ಅಂತಂದ್ರೆ ಅನಂತಕುಮಾರ್ ಅವರು ವಿಧಿವಶರಾದ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನು ಕೂಡ ಮಾಡಿದ್ರು. ಅವರಿಗೆ ಈ ವಿಚಾರಗಳು ಯಾವುದು ತಿಳಿದೇ ಇಲ್ಲ. ಒಂದು ವೇಳೆ ಮುಸ್ಲಿಂ ಸಂಘಟನೆಗಳು ಹಿಂದೂಗಳನ್ನು ಈ ನಮ್ಮನೆ ತೆಗಳಿದ್ರೆ ಅದನ್ನು ನಾವು ವಿರೋಧಿಸ್ತೇವೆ. ನಾನು ಯಾವುದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ವ್ಯಕ್ತಿ ಅಲ್ಲ. 2 ವರ್ಷದ ಮೊದಲು ಜಿಗ್ನೇಶ್ ಮೇವಾನಿ ಎಂಬಂಥ ವ್ಯಕ್ತಿ ಉಡುಪಿಯಲ್ಲಿ ಉಡುಪೋಚಲ ಕಾರ್ಯಕ್ರಮದಲ್ಲಿ ಒಂದು ಮಾತನ್ನು ಹೇಳಿದರು, ನಾವು ಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತೇಳಿ. ಆ ಸಮಯದಲ್ಲಿ ಎಲ್ಲರೂ ಬಂದರು, ಮತ್ತೆ ಬಂದರು. ಮೊಟ್ಟ ಮೊದಲ ಬಾರಿಗೆ ಕೃಷ್ಣ ಮಠದ ಎದುರಿಗೆ ನಿಂತು ಅದರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟವ ನಾನು. ನಿಮಗೆ ತಾಕತ್ತಿದ್ರೆ ಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕಿ ಅಂತೇಳಿ. ಉಡುಪಿಯಲ್ಲಿ ಶ್ರೀರೂಢ ಸ್ವಾಮೀಜಿಗಳ ಸಾವಾಯಿತು, ಹತ್ಯೆ ಆಯಿತು. ಈಗಲೂ ಹೇಳ್ತೇನೆ ನಾನು ಹತ್ಯೆ ಅಂತೇಳಿ. ಅದರ ಬಗ್ಗೆ ಯಾವ ಹಿಂದೂಗಳು ಮಾತಾಡಿದ್ರು? ಒಂದು ವೇಳೆ ನಿಜವಾಗಿ ಪ್ರತಿಭಟನೆ ನ್ಯಾಯಾಲಯದಲ್ಲಿದೆ. ಅದು ನ್ಯಾಯಾಲಯದಕ್ಕೆ ಏನು ರಾಮ ಮಂದಿರ ವಿಷಯ ನ್ಯಾಯಾಲಯದಲ್ಲಿ ಉಂಟು ಏನು ಅಂತ ಅದು ಅದರ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗಾದ್ರೆ ನಿಮ್ಗೆ ಉಡುಪಿಯಲ್ಲಿ ಇರುವಂತಹ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನೀವು. ನಿಮ್ಗೆ ಎಲ್ಲೋ ದೂರದಲ್ಲಿದ್ದಂತಹ ಅಯೋಧ್ಯೆ ವಿಷಯ ಬೇಕು. ಉಡುಪಿಯಲ್ಲಿ ಆದಂತಹ ಬಹುದೊಡ್ಡ ಪ್ರಕರಣ ಹಿಂದೂ ಸಮಾಜದ ಅವರು ಕರೆ ಮಾಡೋರು ಆವಾಗದಿಂದ ಹಿಂದೂ ಸಮಾಜದ ಏನಂದ್ರೆ ಮತ್ತೊಂದು ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಬಾರ್ದು ಅಂತ. ಇವತ್ತು ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಜಾಕೀರ್ ನಾಯಕರು ಪೀಸ್ ಟಿವಿಯಲ್ಲಿ ನಿರಂತರವಾಗಿ ಮಾತಾಡ್ತಾ ಇರ್ತಾರೆ. ಅದರ ಬಗ್ಗೆ ಇವರು ಒಂದು ಚಕಾರ ಎತ್ತುದಿಲ್ಲ. ಹಿಂದೂ ಧರ್ಮದ ಬಗ್ಗೆ ಅಸಾವುದ್ದೀನ್ ಓವೈಸಿ ನನಗೆ ಟೈಮ್ ಕೊಡಿ, ಇಡೀ ಭಾರತದಲ್ಲಿ ಇದ್ದಂತ ಹಿಂದೂಗಳು ಎಲ್ಲರನ್ನೂ ನಾಶ ಮಾಡ್ತೇನೆ ಅಂತ ಇದರ ಬಗ್ಗೆ ಅನ್ಸಾರ್ ಅಹಮದ್ ಅವರಾಗ್ಲಿ ಅಥವಾ ಮುಸಲ್ಮಾನ ಮುಖಂಡರು ಯಾರು ಮಾತನಾಡುದಿಲ್ಲ. ಇದರ ಬಗ್ಗೆ ಮಾತಾಡ್ತಿಲ್ಲ. ಮಂಜುನಾಥ ಸ್ವಾಮಿ ಅವರು ಜನಾಗ್ರಹ ಸಭೆಯಲ್ಲಿ ಮಾತನಾಡಿ ತಪ್ಪಾಗಿದ್ರೆ ಅವರು ಮಾತನಾಡಿ ಯಾವ ವಿಚಾರ ಅದರ ಮೇಲೆ ಚರ್ಚೆ ಆಗಲಿ. ಅವರು ಹೇಳಿರುವುದು ಧರ್ಮದ ಬಗ್ಗೆ ಇಸ್ಲಾಂನ ಬಗ್ಗೆ ಹೇಳಿದ್ದಾರೆ, ಇಸ್ಲಾಮಿನ ಬಗ್ಗೆ ಚರ್ಚೆ ಆಗಲಿ. ಇವತ್ತು ಪ್ರತಿಯೊಂದು ಧರ್ಮದಲ್ಲಿಯೂ ಕಾಲಕ್ಕೆ ಅದು ಅಪ್ಡೇಟ್ ಆಗ್ತಾ ಹೋಗ್ಬೇಕು, ಅದರಲ್ಲಿ ಬದಲಾವಣೆಗಳಾಗಬೇಕು. ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗಿತ್ತು. ಇದನ್ನು ಅನ್ಸಾರ್ ಅಹಮದ್ ಮತ್ತೆ ಒಟ್ಟು ಸಮುದಾಯ ಇದರ ಬಗ್ಗೆ ಆಲೋಚನೆ ಮಾಡಬೇಕಿತ್ತು. ಅಪ್ಡೇಟ್ ಆಗಬೇಕು. ಇವತ್ತು ಇಸ್ಲಾಂ ಸಾಯಿಸಾಕಿ ಧರ್ಮನ ಅಲ್ಲಾಹನನ್ನು ನಂಬದವರನ್ನು ಇಲ್ಲವಾಗಿಸಿ ಇದೊಂದು ಧರ್ಮನ. ಇದನ್ನೇ ಹೇಳಿದ್ದಾರೆ ಮಂಜುನಾಥ ಸ್ವಾಮಿ ಅವರು. ಇದು ಕಾಲಕ್ರಮೇಣ ಇದು ಅಪ್ಡೇಟ್ ಆಗಬೇಕು. ಇಸ್ಲಾಮಿನ ಬಗ್ಗೆ ಹೇಳಿದ್ದಾರೆ, ಆ ಧರ್ಮ ಅಪ್ಡೇಟ್ ಆಗಬೇಕು. ಅದನ್ನ ಹೇಳಿದ್ದಾರೆ, ಅದನ್ನು ಸ್ವೀಕಾರ ಮಾಡಬೇಕು. ಕುರಾನ್ ಬಗ್ಗೆ ಗೊತ್ತಿಲ್ಲ ನಿಮ್ಗೆ. ಒಂದು ವೇಳೆ ಓವೈಸಿ ಅವರು ಹಿಂದೂಗಳ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ರೆ ಅದನ್ನು ನಾವು ಏನಿದೆ ಅಂದ್ರೆ ಇಬ್ರು ಕೂಡ ಒಂದು ಮೂಲ ಸಂಪುಟದಲ್ಲಿ ಮೂಲ ಗ್ರಂಥದಲ್ಲಿ ಏನಿದೆ, ಯಾವ ವಿಚಾರ ಅಲ್ಲೆಲ್ಲ ಹೇಳಿದ್ದಾರೆ. ಶಾಂತಿ ಇದೆ, ಸೌಹಾರ್ದತೆಯಿಂದ ಇರಬೇಕು, ಸಹಬಾಳ್ವೆತೆಯಿಂದ ಇರಬೇಕು, ಹೀಗೆ ಮುಂತಾದ ವಿಚಾರಧಾರೆಗಳನ್ನ ಕೂಡ ಹೇಳಿದ್ದಾರೆ. ಆದ್ರೆ ಈಗ ನಮ್ಮ ಭಾರತದಲ್ಲಿ ಆಗ್ತಾ ಇರೋದೇನು, ಒಂದು ರಾಮ ಮಂದಿರ ವಿಷಯಕ್ಕಾಗಿ ಇಷ್ಟೆಲ್ಲ ಗಲಾಟೆಗಳು ನಡೀತಾ ಇರೋದು ಯಾಕೆ ಅಂದ್ರೆ ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು ಅಥವಾ ಹಿಂದೂಗಳಾಗಿರ್ಬೋದು, ಪ್ರತಿಯೊಂದು ಗ್ರಂಥದಲ್ಲೂ ಕೂಡ ಇದೇ ವಿಷಯಗಳು ಇರ್ತಕ್ಕಂಥದ್ದು. ಹಿಂದೂ ಧರ್ಮದಲ್ಲಿ ಓವೈಸಿ ಅವರ ಬಗ್ಗೆ ಒಂದು ವಿಷಯ ಹೇಳ್ತೇನೆ ನಾನು. ಓವೈಸಿ ತಾವು ಹೇಳಿದ್ರಿ 15 ನಿಮಿಷ ಕೊಡಿ, ಭಾರತದ ಎಲ್ಲಾ ಹಿಂದೂಗಳನ್ನ ನಾಶ ಮಾಡ್ತಾರೆ ಅಂತ ತೆಗೆದುಹಾಕಿ ಹೇಳಿದ್ರಲ್ವಾ. ಒಂದು ವೇಳೆ ಅಂತ ಕೆಲಸ ಮಾಡಿದ್ದೇ ಹೋದಾದ್ರೆ ಇಡೀ ಭಾರತದ ಹಿಂದೂಗಳ ಪರವಾಗಿ ನಿಲ್ಲುವವರು ಭಾರತೀಯ ಮುಸಲ್ಮಾನರಾಗಿರ್ತಾರೆ. ಇದನ್ನು ನೆನಪಿಟ್ಕೊಳ್ಳಿ ನೀವು. ಅಲ್ಲ, ಅವತ್ತು ನಿಲ್ಲಿಲ್ಲ ತಾನೆ. ಅವತ್ತು ಅವರ ಹೇಳಿಕೆಯನ್ನು ಕೊಟ್ಟರು, ರಾಮನ ಬಗ್ಗೆ ಅವರ ಅವಹೇಳನ ಮಾಡಿದ್ದಾರೆ. ರಾಮನ ಬಗ್ಗೆ ದೇಶದ ಯಾವ ಮುಸ್ಲಿಂ ಮುಖಂಡರು ಹೇಳಿಲ್ಲ. ಎಲ್ಲರೂ ಹೇಳ್ತಾರೆ, ಬಾಯಿ ಬಗ್ಗೆ ಎಲ್ಲರದುಂಟು, ಹುಚ್ಚೆದ್ದು ಕುಣಿತಾರೆ. ಅಸೌದ್ದೀನ್ ಓವೈಸಿ ಮಾತಾಡ್ತಿರ್ಬೇಕಾದ್ರೆ ಈ ಮಾತನ್ನು ಹೇಳ್ಬೇಕಾದ್ರೆ ಅಲ್ಲಿ ಸೇರಿರುವಂತ ಮತಾಂಧ ಮುಸಲ್ಮಾನ ಯುವಕರು ಕಿರುಚಾಡ್ತಾರೆ, ಹುಚ್ಚೆದ್ದು ಕಿರುಚಾಡ್ತಾರೆ. ಹಿಂದೂಗಳ ಬಗ್ಗೆ ಮಾತಾಡ್ಲಿಲ್ಲ. ಯಾಕೆ ಇವರು ಅನ್ಸಾರ್ ಅಹಮದ್ ಒಂದೇ ಒಂದು ಹೇಳಿಕೆ ಕೊಡ್ಲಿಲ್ಲ? ಅವ್ರು ತಪ್ಪು, ಅಸೌದ್ದೀನ್ ಓವೈಸಿ ಅವರು ಮಾತಾಡಿ ತಪ್ಪು. ಹಾಗಾದ್ರೆ ಒಂದು ಮಾತು, ಇಂಥ ಪ್ರತ್ಯಾರೋಪಗಳು, ಆರೋಪಗಳು ಮತ್ತು ಪ್ರತಿಭಟನೆಗಳು, ಆಗ್ರಹಗಳಿಂದ ರಾಮ ಮಂದಿರ ನಿರ್ಮಾಣ ಆಗತ್ತಾ?
ರಾಮ ಮಂದಿರ ನಿರ್ಮಾಣಕ್ಕಿಂತ ಈಗ ಚರ್ಚೆ ಇವರಿಗೆ ಮನಸ್ಸಿಗೆ ನೋವಾಗಿದೆ. ಮಂಜುನಾಥ ಸ್ವಾಮಿ ಅವರು ಮಾತಾಡಿದ್ರೆ ಆ ವಿಚಾರವನ್ನೇ ಹೇಳ್ತಾ ಇದ್ದಾರೆ, ನೀವು ಕೂಡ ಅದೇ ವಿಚಾರವನ್ನೇ ಎತ್ತಿರುವಂಥದ್ದು. ಆದರೆ ನಾನು ಹೇಳ್ತಾ ಇರೋದು ಅದೇ, ಅವರು ಇವತ್ತು ಏನು ಆ ವಿಚಾರವನ್ನು ತೆಗೆದಿದ್ದಾರೆ. ಧರ್ಮದ ಮೇಲೆ ನಾವು ಇವತ್ತು ಹಿಂದೂ ಸಮಾಜದಲ್ಲಿ ಏನಾದರೂ ನ್ಯೂನ್ಯತೆಗಳಿದೆ, ಆ ಮೇಲು ಕೀಳು ಇಂತಹ ಸಮಸ್ಯೆಗಳು ಏನಾದರೂ ಇದ್ರೆ ಅದನ್ನು ನಾವು ಹಿಂದೂ ಧರ್ಮದವರಾಗಿ ನಾವು ಸ್ವೀಕಾರ ಮಾಡ್ತೇವೆ. ಹೌದು, ನಮ್ಮಲ್ಲಿ ನ್ಯೂನ್ಯತೆಗಳಿದ್ರೆ ನಾವು ಸರಿ ಮಾಡ್ಕೊಂಡು ಹೋಗ್ತೇವೆ. ಇದನ್ನು ಮಂಜುನಾಥ ಸ್ವಾಮಿ ಅವರು ಹೇಳಿದ್ದಾರೆ, ಇಸ್ಲಾಮಿನ ಬಗ್ಗೆ ಚಿಂತನೆ ಆಗಬೇಕು, ಚರ್ಚೆ ಆಗಬೇಕು. ಇದನ್ನು ಅವ್ರು ಸ್ವೀಕಾರ ಮಾಡ್ಲಿಕ್ಕೆ ತಯಾರೇ ಇಲ್ಲ ನಾವು ಹಾಗೆ ಇಲ್ಲ, ನಮ್ಗೆ ಅವಹೇಳನ ಮಾಡಿದ್ದಾರೆ. ತಪ್ಪು ಮಾಡಿದವನನ್ನ ತಪ್ಪು ಅಂತ ಹೇಳಿದ್ರೆ ಮತ್ತೇನಾನ್ ಮಾಡ್ಬೇಕು? ಒಂದು ವಿಷಯ ಯಾರಿಂದ ಆಗ್ತಾ ಇದೆ? ಟೆರರಿಸಂ ಯಾರಿಂದ ಆಗ್ತಾ ಇದೆ ಇವತ್ತು? ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಮಾತಿನ ಮುಂದೆ ಎಲ್ಲಾ ಚರ್ಚೆಗಳು ಮುಗಿತದಂತ ಎನಿಸ್ತೇನೆ ನಾನು. ನಾವು ಮನುಷ್ಯರು ಬದುಕಿರೋದು 60 ವರ್ಷ 70 ವರ್ಷ. ಈಗಿನ ಕಾಲಘಟ್ಟದಲ್ಲಿ ಧರ್ಮ ರಕ್ಷಣೆ ಮಾಡುವಷ್ಟು ದೊಡ್ಡ ಜನರು ನಾವಲ್ಲ, ಮನುಷ್ಯರಾಗಿ ಹುಟ್ಟು ನಾವಲ್ಲ. ಧರ್ಮವನ್ನು ನೀವು ಪಾಲನೆ ಮಾಡಿ, ನಿಮ್ಮ ಧರ್ಮ ತನ್ನಷ್ಟಕ್ಕೆ ರಕ್ಷಣೆ ಆಗ್ತದೆ. ಒಂದೇ ಮಾತು. ಈ ಮಾತನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಯಾವುದೇ ವಿಚಾರಗಳು ಇರುವುದಿಲ್ಲ, ಯಾವುದೇ ವಿವಾದಗಳು ಇರುವುದಿಲ್ಲ, ಯಾವುದೇ ಸಮಸ್ಯೆಗಳು ಹುಟ್ಟಿಕೊಳ್ಳುವುದಿಲ್ಲ. ಅವರವರ ಧರ್ಮವನ್ನು ಪಾಲನೆ ಮಾಡಿಕೊಳ್ಳಿ, ಅದಕ್ಕಿಂತ ರಕ್ಷಣೆ ಇನ್ನೊಂದಿಲ್ಲ. ಪರಧರ್ಮಕ್ಕೂ ಗೌರವವನ್ನು ಕೊಡಬೇಕು. ಉಡುಪಿಯ ವಿಚಾರ ತೆಗೆದಾಗ ಒಟ್ಟು ನಮ್ಮ ಎಂಟೈರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡೇ ವಿಚಾರ ಕೋಮುಗಲಭೆಗಳಾಗುದು. ಎರಡೇ ವಿಚಾರ, ಒಂದು ಗೋಹತ್ಯೆ ಮತ್ತು ಹಿಂದೂ ಹುಡುಗಿಯರ ಚುನಾವಣೆ ಮತ್ತು ಲವ್ ಜಿಹಾದ್. ಇದು ಎರಡೇ ವಿಚಾರಕ್ಕೋಸ್ಕರ ಈ ಜಿಲ್ಲೆ ಕೋಮು ದ್ವೇಷ, ಕೋಮು ದೊಳ್ಳಿರಿ ಅಂತ ಏನು ಹೇಳ್ತಾರೋ ಇದು ಎರಡೇ ಕಾರಣಕ್ಕೋಸ್ಕರ ಆಗ್ತಿರೋಂಥದ್ದು. ಹಾಗಾದ್ರೆ ಲವ್ ಜಿಹಾದ್ ಮಾಡುವವರು ಯಾವ ಸಮುದಾಯದವರು? ಗೋವುಗಳನ್ನು ಕತ್ಕೊಂಡು ಹೋಗೋರು ಯಾವ ಶಾಂತಿಯ ಉಪದೇಶಗಳು ಎಲ್ಲವೂ ಹಿಂದೂಗಳಿಗೆ. ಇವತ್ತು ಹಿಂದೂಗಳು ಎಲ್ಲವೂ ಶಾಂತಿಯ ಉಪದೇಶ ಹಿಂದೂ ಸಮಾಜಕ್ಕೆ. ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲೇ ಇವತ್ತು ನಿನ್ನೊಂದು ಗಲಾಟೆ ನಡೆದಿದೆ. ಎಂತಹ ಗಲಾಟೆ ಅದು? ಅದು ಗೋಹತ್ಯೆ ವಿಚಾರವಾಗಿ ಗಲಾಟೆ ಆಗಿರೋದು. ನಾನು ಮೊದಲೇ ಹೇಳ್ತಿರುವಂತಹದ್ದು, ಪರಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಮೊದಲು ಗೌರವವನ್ನು ಕೊಡಬೇಕು. ಅದನ್ನು ಬಿಟ್ಟು ಹಿಂದೂ ಧರ್ಮ ನೀವು ಪರಧರ್ಮಕ್ಕೆ ಗೌರವ ಯಾರಿಗೆ? ಉಪದೇಶ ಯಾರಿಗೆ? ಉಪದೇಶ ಕೊನೆಯದಾಗಿ ಕೇಳ್ತಾ ಇದ್ದೇನೆ, ರಾಮ ಮಂದಿರದ ವಿಚಾರವಾಗಿ ರಾಮ ಮಂದಿರ ಆಗುತ್ತಾ? ಮತ್ತೆ ಆಗೋದಾದ್ರೆ ಯಾವ ರೀತಿಯಲ್ಲಿ ಆಗ್ಬೇಕು? ನಿಮ್ಮ ಸಹಕಾರಗಳು ಹೇಗಿರುತ್ತೆ? ನೋಡಿ ಶ್ರೀನಾಥ್ ಅವರೇ, ನಾನು ಮೊದಲಿಂದ ಹೇಳ್ತಾ ಬರ್ತಾ ಇದ್ದೇನೆ, ರಾಮ ಮಂದಿರದ ಬಗ್ಗೆ ನಾವು ಏನು ಮಾತಾಡೋದಿಲ್ಲ. ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯದ ತೀರ್ಪು ಬರಲಿ. ಒಂದು ವೇಳೆ ನ್ಯಾಯಾಲಯದ ತೀರ್ಪು ನಮಗೆ ಅಸಮಾಧಾನ ಇದ್ರೆ ನಾವು ಮೇಲ್ಮನವಿ ಸಲ್ಲಿಸ್ತೇವೆ. ಆದ್ರೆ ಒಂದು ನಿಮಿಷ, ಅದೇ ವಿಷಯವನ್ನು ಇಟ್ಕೊಂಡು ಇನ್ನೊಂದು ಸಮುದಾಯವನ್ನು ಬೈಯುವಂಥದ್ದು, ಈ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂಥದ್ದು ಅಂಥದ್ದು ಬೇಡ. ದೇವರ ಅನುಗ್ರಹದಿಂದ ಉಡುಪಿಯಲ್ಲಿ ಹಿಂದೂ ಮುಸಲ್ಮಾನ್ ಎಲ್ಲರೂ ಸೌಹಾರ್ದದಿಂದಿದ್ದೇವೆ ನಾವು. ಆದ್ರೆ ಅಂತ ಸೌಹಾರ್ದಯುತ ಸಮಾಜದಲ್ಲಿ ಎಲ್ಲೆಲ್ಲ ಒಬ್ಬರನ್ನು ಯಾರನ್ನೊಬ್ಬರನ್ನು ಇಲ್ಲಿ ಕರ್ಕೊಂಡು ಬಂದು ಏನೇನು ಉಡುಪಿಯ ಸೌಹಾರ್ದಕ್ಕೆ ಯಾವುದೇ ಧಕ್ಕೆ ಬರಲಿಲ್ಲ. ಉಡುಪಿಯ ಸೌಹಾರ್ದ ಧಕ್ಕೆ ಬರೋದು ಗೋಹತ್ಯೆ ಮತ್ತು ಲವ್ ಜಿಹಾದ್ನಿಂದ. ಇವತ್ತು ಇಸ್ಲಾಮಿಕ್ಕಿನ ಭಯೋತ್ಪಾದನೆಯಿಂದಲೇ ಉಡುಪಿಯ ದಕ್ಷಿಣ ಜಿಲ್ಲೆಯ ಧಕ್ಕೆ ಆಗ್ತಿರುವಂತದ್ದು. ಹಿಂದೂ ಮುಖಂಡರಿಂದಾಗ್ಲಿ ಹಿಂದೂ ಧರ್ಮದಿಂದಾಗ್ಲಿ ಎಲ್ಲೂ ಧಕ್ಕೆ ಆಗ್ತಿಲ್ಲ ಇಲ್ಲ ಜಿಲ್ಲೆಯ ಶಾಂತಿಗೆ. ರಾಮ ಮಂದಿರ ಈ ಬಾರಿ ಆಗುತ್ತಾ? ಮೋದಿ ಅವರ ಒಂದು ಸರ್ಕಾರದಲ್ಲಿ ರಾಮ ಮಂದಿರ ಆಗುತ್ತಾ? ಮತ್ತೆ ಈ ಒಂದು ಜನಾಗ್ರಹ ಸಭೆಗಳು, ಹಿಂದೂ ಸಂಘಟನೆಗಳಿಂದ ಆಗ್ತಾ ಇರತಕ್ಕಂತ ಪ್ರತಿಯೊಂದು ಪ್ರತಿಭಟನೆಗಳು, ಆಕ್ರೋಶಗಳು, ಆಗ್ರಹಗಳ ಮಧ್ಯೆ ಈ ಒಂದು ರಾಮ ಮಂದಿರ ಆಗುತ್ತಾ? ಯಾವ ರೀತಿಯಾದಂತ ಕರೆಯನ್ನ ನೀವು ಕೊಡ್ತೀರಿ ರಾಮ ಮಂದಿರದ ವಿಚಾರವಾಗಿ? ರಾಮ ಮಂದಿರ ಆಗ್ಲೇಬೇಕು, ನಾವೆಲ್ಲರೂ ರಾಮ ಭಕ್ತರು, ಇದು ನಮ್ಮ ಆಗ್ರಹ ಮತ್ತು ಆಶಯ. ಅದೇ ಜನಾಗ್ರಹ ಸಭೆ. ಜನಾಗ್ರಹ ಸಭೆ ಯಾಕೆ ಮಾಡ್ಬೇಕಿತ್ತು? ಜನಾಗ್ರಹ ಈಗ ನಿಮ್ಗೆ ಎಲೆಕ್ಷನ್ ಸಮಯದಲ್ಲಿ ನೆನಪಿಗೆ ಬಂತ ಅಂತ ಹೇಳುವವರಿಗೆ ನಾನೊಂದು ಸ್ಪಂದನ ವಾಹಿನಿಯ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ ಇದು ಪ್ರಕರಣ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಇದೆ. ಸುಪ್ರೀಂ ಕೋರ್ಟಲ್ಲಿದ್ದು ಇದು ಮೊನ್ನೆ ಅಕ್ಟೋಬರ್ 29ನೇ ತಾರೀಕು ಇದು ಹಿಯರಿಂಗ್ಗೆ ಬಂದಿತ್ತು. ಅದನ್ನು ಜನವರಿಗೆ ಮುಂದೂಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಮುಂದೂಡಿದ್ದಾರೆ ಆ ವಿಚಾರವನ್ನು ಚರ್ಚೆ ಮಾಡಬೇಕು. ಸುಪ್ರೀಂ ಕೋರ್ಟಲ್ಲಿ ಯಾವ ಕಾರಣಕ್ಕೋಸ್ಕರ ಮುಂದೂಡಿದ್ದಾರೆ? ಅಲ್ಲಿರುವಂತಹ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇವತ್ತಿನ ರಾಮ ಮಂದಿರದ ಫೈಲ್ ಅಂತ ತೆಗೆದು ಹೇಳ್ತಾರೆ, ಕೇವಲ 3 ನಿಮಿಷದಲ್ಲಿ ಓದಿ ಮುಗಿಸಿದ್ದಾರೆ. ಇದು ಈ ಸುಪ್ರೀಂ ಕೋರ್ಟ್ಗೆ ಪ್ರಿಯಾರಿಟಿಯ ವಿಚಾರ ಅಲ್ಲ ರಾಮ ಮಂದಿರ, ಇದು ಮಹತ್ವದ ವಿಚಾರ ಅಲ್ಲ ದೇಶಕ್ಕೆ. ಇದನ್ನು ಜನವರಿಗೆ ಮುಂದೂಡ್ತೇನೆ ಅಂತ ಹೇಳಿದ್ದಾರೆ ಅವರು. ನಾವು ಅತ್ಯಂತ ಆಸೆಯಿಂದ ಇಷ್ಟೊಂದು ವರ್ಷಗಳಿಂದ ಕಾಲ ಹಿಂದೂ ಸಮಾಜ ರಾಮ ಮಂದಿರಕ್ಕೋಸ್ಕರ ತುಂಬಾ ಆಸೆ ಗಣ್ಣಿನಿಂದ ನಿರೀಕ್ಷೆಯಿಂದ ಕಾಯ್ತಾ ಇದ್ರೆ ಇವರು ಇದು ವಿಚಾರನೇ ಅಲ್ಲ, ಇದೊಂದು ಮಹತ್ವದ ವಿಚಾರ ಅಲ್ಲ ನಮ್ಮ ಕೋರ್ಟ್ಗೆ ಅಂತ ಹೇಳಿದ್ರು. ಇದು ಹಿಂದೂ ಸಮಾಜಕ್ಕೆ ಮಾಡಿದಂತ ಅವಮಾನ. ಇದು ಹಿಂದೂ ಸಮಾಜಕ್ಕೆ ಮಾಡಿದಂತ ಅವಮಾನ. ಇದು ಸಂವಿಧಾನದಲ್ಲಿ ಒಂದು ಹಕ್ಕು ಕೊಟ್ಟಿದ್ದಾರೆ. ಏನಂದ್ರೆ ನ್ಯಾಯಾಲಯದಲ್ಲಿ ಒಟ್ಟು ಪ್ರಕರಣಗಳಿಂದ ಒಂದು ವಿಳಂಬವಾಗ್ತಿದೆ ಅಥವಾ ಏನೋ ಸಮಸ್ಯೆಗಳಿದ್ರೆ ಅಂತಹ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ, ದೇಶದ ಸಂಸತ್ತಿನಲ್ಲಿ ಸಂಸದರ ಮುಖಾಂತರ ಒಂದು ಮಸೂದೆಯನ್ನು ತರಿಸಿ ಮಸೂದೆಯನ್ನು ಮಂಡನೆ ಮಾಡಿ ಆ ರೀತಿ ನಮ್ಮ ಯಾವ
ನಮ್ಮ ಗುರಿ ಇದೆಯೋ ಅದನ್ನು ಸಾಧಿಸಬಹುದು ಅಂತ ಸಂಸತ್ ಒಂದು ನಮ್ಮ ಸಂವಿಧಾನದಲ್ಲಿ ಅಧಿಕಾರವನ್ನು ಕೊಟ್ಟಿದೆ. ಅದನ್ನು ಮಾಡಿ ಪ್ರದೀಪ್ ಅವರೇ. ಅದನ್ನೇ ನಾವು ಮಾಡ್ತಾ ಇದ್ದೇವೆ. ಅದನ್ನು ಮಾಡಿ. ಜನಾಗ್ರಹ ಸಭೆ ಆ ಸಭೆಯಲ್ಲಿ ಬೇರೆ ಸಮುದಾಯವನ್ನು ಬೈಯುವಂತದ್ದು ಜನಾಗ್ರಹ ಸಭೆಯಲ್ಲಿ ನಮ್ಮ ಮಾನ್ಯ ಸಂಸದರನ್ನು ಕರೆದು ಶೋಭಾ ಕರಂದ್ಲಾಜೆ ಅವರ ಮುಖಾಂತರ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಇದನ್ನು ನೀವು ದೆಹಲಿಯ ಸಂಸತ್ತಿನಲ್ಲಿ ಮನವಿಯನ್ನು ಮಾಡಬೇಕು. ಹಿಂದೂಗಳ ಪರವಾಗಿ ಒಟ್ಟು ಸಂಸತ್ತಿನ ಸದಸ್ಯರೆಲ್ಲರೂ ಒಟ್ಟು ಮುಂದೆ ಬಂದು ನಿಲ್ಬೇಕು. ಒಟ್ಟು ದೇಶದ ಸಂಸತ್ತರೆಲ್ಲ ರಾಮನಿಗೋಸ್ಕರ ನಿಲ್ಬೇಕು. ಇದು ಶ್ರೀರಾಮಚಂದ್ರ ಹೇಗೆ ಮುಸಲ್ಮಾನರಿಗೆ ಅದು ಆವಾಗಲೇ ಹೇಳಿದಾಗೆ ಮೆಕ್ಕ ಇದೆಯೋ, ವ್ಯಾಟಿಕನ್ ಕ್ರಿಶ್ಚಿಯನ್ರಿಗೆ ಇದೆಯೋ, ಅದೇ ರೀತಿ ಹಿಂದೂಗಳಿಗೆ ಶ್ರೀರಾಮ ಮಂದಿರ. ಇದಕ್ಕೂ ಇಷ್ಟೊಂದು ವಿರೋಧ ಯಾಕೆ? ಇದಕ್ಕೊಂದು ಇಷ್ಟೊಂದು ರಾಜಕೀಯ ಚರ್ಚೆಗಳು ಯಾಕೆ? ಇದಕ್ಕೆ ನಾವು ಹೇಳ್ತಾ ಇರೋದು ಅತ್ಯಂತ ಸೌಹಾರ್ದಯುತವಾಗಿ ಇದನ್ನು ಮುಗಿಸ್ಬಿಡ್ಬೋದಿತ್ತು. ನ್ಯಾಯಾಲಯ ಕೂಡ ಹೇಳಿತ್ತು ಹೊರಗಿನಿಂದ ವಿಚಾರಣೆ ಮಾಡಿ, ನ್ಯಾಯಾಲಯದಲ್ಲಿ ಬರಬೇಡಿ. ಆವಾಗ ಅನ್ಸರ್ ಅಹಮದ್ ಎಲ್ಲಿ ಹೋಗಿದ್ರು? ಆವಾಗ ಇಡೀ ಇಸ್ಲಾಂ ಸಮಾಜ ಎಲ್ಲಿ ಹೋಗಿತ್ತು? ನ್ಯಾಯಾಲಯದ ಹೊರಗಡೆ ಇದನ್ನ ಮುಗಿಸ್ಬಿಡಿ ಅಂತ ಹೇಳಿದ್ರು. ಬಾಬ್ರಿ ಮಸ್ಜಿದ್ ಆಕ್ಷನ್ ಕಮಿಟಿ ಅಂತ ಹೋರಾಡ್ತಾ ಇರುವವರು ಯಾರು ಇವತ್ತು ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಡ್ತಾ ಇರೋರು ಯಾರು ಯಾರು ರಾವಣ ಲಂಕೆಯಿಂದ ಬಂದು ಹೋರಾಡ್ತಾ ಇದಾರ ರಾಮ ಮಂದಿರ ಕಟ್ಟಬಾರ್ದಂತ? ಇವತ್ತು ಯಾರು ಹೋರಾಡ್ತಾ ಇದ್ದಾರೆ ಅಂದ್ರೆ ಇವರೇ. ಬಾಬ್ರಿ ಮಸೀದಿ ಆಕ್ಷನ್ ಕಮಿಟಿ ಯಾರ ಹೆಸರಲ್ಲಿದೆ? ವಿಚಾರವಾಗಿ ಮಾತಾಡ್ತಾ ಹೋದ್ರೆ ಬಹುಶಃ 1 ಗಂಟೆಗಳು ಸಾಕಾಗೋದಿಲ್ಲ, ಇನ್ನು 2 ದಿನ ಸಾಕಾಗೋದಿಲ್ಲ. ಯಾಕಂದ್ರೆ ಇದ್ರ ತೆರೆದುಕೊಳ್ತಾ ಹೋಗುತ್ತೆ, ಇತಿಹಾಸದ ಪುಟಗಳಿಂದ ಹಿಡಿದು ಪ್ರತಿಯೊಂದು ಕೂಡ ತೆರೆದುಕೊಳ್ತಾ ಹೋಗುತ್ತೆ. ಎಸ್, ಇಷ್ಟೊತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಇಬ್ಬರಿಗೂ ಧನ್ಯವಾದಗಳು ಸರ್. ಎಸ್, ಈಗಾಗಲೇ ನೋಡಿದ್ರಲ್ಲ ವೀಕ್ಷಕರೇ, ರಾಮ ಮಂದಿರದ ವಿಚಾರವಾಗಿ ಹಲವಾರು ಮಾತುಕತೆಗಳು ನಡೀತು. ಮತ್ತು ಅವರು ಹೇಳೋ ಪ್ರಕಾರ ರಾಮ ಮಂದಿರ ಆಗಲೇಬೇಕು, ಇದು ಹಲವಾರು ಹಿಂದೂಗಳ ಒಂದು ಆಶಯ, ಇಡೀ ಒಂದು ಭಾರತೀಯ ಹಿಂದೂಗಳ ಒಂದು ಆಶಯ. ಅದಕ್ಕೆ ತಣ್ಣೀರನ್ನು ಎರಚಬಾರ್ದು ಸುಪ್ರೀಂ ಕೋರ್ಟ್. ಆದಷ್ಟು ಬೇಗ ಒಂದು ರಾಮ ಮಂದಿರ ನಿರ್ಮಾಣವಾಗಿ ಹಿಂದೂಗಳ ಭಾವನೆಗೆ ಬೆಲೆ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅದೇ ರೀತಿಯಾಗಿ ಅನ್ಸರ್ ಅಹಮದ್ ಅವರು ಕೂಡ ನಮ್ಮಿಂದ ಯಾವುದೇ ರೀತಿಯಾದೊಂದು ಸಹಕಾರ ಇದೆ, ಅಂದರೆ ನಾವು ಯಾವುದೇ ರೀತಿಯಾದಂಥ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸೋದಿಲ್ಲ, ಒಂದು ರಾಮ ಮಂದಿರದ ವಿಚಾರವಾಗಿ ನಾವು ಕೂಡ ಬೆಂಬಲಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅದೇ ರೀತಿಯಾಗಿ ಇಡೀ ಭಾರತ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಕೂಡಿದ್ರೇನೆ ಚಂದ, ಸಹಬಾಳ್ವತೆಯಿಂದ ಇದ್ರೇನೆ ಕೂಡ ಚಂದ. ಕುರಾನ್ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಗ್ರಂಥವನ್ನು ಪರಿಶೀಲಿಸಿದಾಗ ಕೂಡ ಸಿಗುವಂಥದ್ದು ಸಹಬಾಳ್ವೆ ಮತ್ತು ಶಾಂತಿ ಸೌಹಾರ್ದಯುತವಾದಂಥ ಒಂದು ಮಾತುಗಳೇ. ಆದ್ದರಿಂದ ಪ್ರತಿಯೊಬ್ಬ ಭಾರತೀಯನು ಕೂಡ ಒಂದಾಗಿ ಬಾಳ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.